ಬೈಲಿನ ಮಾತಿರಲ ಮೋಕಿದ ಸೊಮ್ಮೆಗೆ ನಮಸ್ಕಾರ ಸ್ವಾಗತ. ಖಂಡಿತವಾದ ನಮ್ಮ ಮಕ್ಕಳಾದ ನಮ್ಮ ಕೈತಕ್ಕಲಾದ ಕಾರ್ಯಕ್ರಮ ಬೈಲಿನ ಮಾತಿರಲ್ಲ ಮೋಕಿಡಿ ಎದುರುಕೊಳ್ಳುವ ಪ್ರತಿದಿನ ಬಾರಿ ಬರುವುದ 4ನೇ ಚಿತ್ರ ಅವೇ ನಮ್ಮ ಎದುರು ನಚ್ಚಿನ ಇಂಗ್ಲಿಷ್ ಇಂಗ್ ಬರ್ಪೂಜಿ ಬ್ರೋ. ಈ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಬೈಲಿನ ಮಾತಿರಲ್ಲ ಕೂಡ ಮೋಕಿಡಿ ಚಿತ್ರ ತೂಪ ಫಸ್ಟ್ ನಮ್ಮ ತುಯರ್ದಿಕೊಂಡಾದ ಪನ್ನಗ ಚಿತ್ರದ ಟೀಸರ್ ಅದು ಪಡ ಟ್ರೇಲರ್ ಅದು ಪಡ ಚಿತ್ರದ ಬಗ್ಗೆ ಎಡೆಡ ಪಾತ್ರ ಅದು ಪಡ ಇದು ಮಾತಕ್ಕೆ ಏನಾಗ ಒಂದು ಚಿತ್ರ ಎಂಚ ಉಂಟು ಪಂಪಿನ ನಮಗೆ ಗೊತ್ತಾಗ್ಬಿಡು. ವಿಶೇಷವಾದ ಬೈದಿನ ಮಾತಿರಲು ಎದುರು ಸುರುಕಾದ ಈ ಪೊರ್ಲುದ ಎಲ್ಡಿ ವರ್ಲ್ಡ್ ನಮ್ಮ ಒಂದು ಟೀಸರ್ ಕೊಡೋದಿಲ್ಲ. ದೂರದ ಕುಳ್ಳಿ ರಾಷ್ಟ್ರ ದುಬೈಡ್ ಆಲ್ರೆಡಿ ರಿಲೀಸ್ ಆಗಿನ ಈ ಟೀಸರ್ ನ ಇತ್ತೆ ನಿಖಿಲ್ ಎದುರು ದಿರುವುದಿಲ್ಲ. ಕ್ಯಾನ್ ವಿ ಹ್ಯಾವ್ ದ ಟೀಸರ್ ಪ್ಲೀಸ್? Twinkle, twinkle, little star, how I wonder what you are. Up above the world so high, like a diamond in the sky. Come on. Twinkle, ankle, cycle tire, our pandir, what a tire. ಟೈರ್ ನೀನು ನಮ್ಮಲ್ತಾ ಅಪೇಕ್ಷೆ ಮಾಡ್ಕೊಂಡು ಕಲಾವಿ ಮಾಡಿ ನನಗೆ ಹಾಕಿದ ಆಶೀರ್ವಾದ ಆಯ್ತು ಅದು ಮಲ್ಲ ಕೊಡುವ ಆಶೀರ್ವಾದ ಈ ಜೀನ ಬರೋದು ಬತ್ತಿ ನಚ್ಚಿನ ಮಾತಿರ್ಲ ಕೊಡೋರ ಮೋಕಿಡಿ ಗೆದ್ದುಕೊಳ್ಳೋಲ್ಲ ಬರೀ ಹುಡುಗ ಟೀಸರ್ ತುಯ್ಯ ಲವ್ ಸಾಂಗ್ ತುಯ್ಯ ವಾಯುಮುಖ ಕುಡೋಜಿ ಟೀಸರ್ ನಮ್ಮೆದುರು ಬರೋದು ಕಾರ್ಮಿಕದ ಕೆಚ್ಚೆ ಗಿರಿಟ್ ಇದು ರಿಲೀಸ್ ಆಗಿರ್ತದೆ ಅವೇನು ಕೊಡೋರ ನಿಕ್ಲೆದುರು ನಮ್ಮ ರಿಲೀಸ್ ಮಾಡ್ತದಲ್ಲ ಸೆಕೆಂಡ್ ಟೀಸರ್ ನಿಕ್ಲೆದುರು ಬರೋದು. ಕ್ಯಾನ್ ವಿ ಹ್ಯಾವ್ ದ ಟೀಸರ್ ಪ್ಲೀಸ್? Johnny, Johnny, yes papa. Eating sugar, no papa. Telling lies, no papa. Open your mouth, ah ha ha. Come on. ಜಾನಿ ಜಾನಿ ಏನಪ್ಪಪ್ಪ ಪೆಟ್ಟಿಗೆ ಬೋಪುಜಿ ಚಿಕ್ಕಪ್ಪ Johnny ನಮಗೆ ಜಾನಿ ಪಪ್ಪ ಯಾವ ನಿನ್ನ ಪಪ್ಪ ಪೆಟ್ಟಿಗೆ ಪೋಪುಜಿ ಚಿಕ್ಕಪ್ಪ. ಮೂವಿನ ರಸದ ಅವತಾರವನ್ನು ಬಣ್ಣ ಫಸ್ಟ್ ಇತ್ತೆ ಸ್ಟಾರ್ಟರ್ಸ್ ಬರ್ತದೆ ನಮ್ಮ ಮೇನ್ ಕೋರ್ಸ್ ಅದು ಪಡ್ರೆ ಡಿಸರ್ಟ್ಸ್ ಅದು ಪಡ್ರೆ ನನಾತು ಬರೆಯರುಂಡು ಮಾತನೆ ಇತ್ತರೆ ನಮ್ಮ ವೇದಿಕೆ ತುಯ್ಯಲ್ಲ ನನ್ನ ಥಿಯೇಟರ್ ಹೋಗ್ಬೇಕು ಬಾರಿ ಜನ ಕಮ್ಮಿ ಆಗ್ತಾರೆ. ಅದಕ್ಕೋಸ್ಕರ ನನ್ನ ದಾದೆತ್ತು ನನ್ನ ಪಾತ್ರದ ರೂಪಣೆಗೋಸ್ಕರ ಚಿತ್ರದ ಬಗ್ಗೆ ಕೆಲವಾರು ವಿಷಯ ನಮ್ಮ ತೆರಿಪ ಇರೋಲ್ಲ. ಒವೇ ಒಂದು ಕಾರ್ಯಕ್ರಮ ಶುರು ಮಾಡ್ಕೊಡೋದು ನನಗ ನಮ್ಮ ಸುರುಕಾದ ನಮ್ಮ ನಂಬಿನ ದೈವ ದೇವರಲ್ಲಿ ನೆಂಟೊಂದು ಕಾರ್ಯಕ್ರಮ ಶುರು ಮಾಡುವ ವಿಶೇಷವಾದ ನಮ್ಮ ಭಾರತೀಯ ಸಂಸ್ಕೃತಿಗೆ ಅತಿಥಿ ದೇವೋಭವ ಬತ್ತಿನಂಚಿನ ಪಾತ್ರೆಗೆ ಪ್ರಾಮುಖ್ಯತೆ ಜಾಸ್ತಿ ಅಂಚದ ಬತ್ತಿನಂಚಿನ ಬಿಣ್ಣೇರ ಗಣ್ಯರು ನಮ್ಮ ದೇವರ ಕೊರಪನಂಚಿನ ಸತ್ಕಾರಕ್ಕೆ ಕೊರಡು ಬರ್ಪಿನ ನಮ್ಮೊಂದು ಬತ್ತಿರಕ್ಕೆ ನಮ್ಮ ಭಾರತೀಯರು. ಸೊ ಅಂಚದ ವಿಶೇಷವಾದ ನಮ್ಮ ಇಂಥ ಕಾರ್ಯಕ್ರಮಕ್ಕೆ ಹರೀಶ್ ಶೇರಿಕಾರ್ ಬೊಕ್ಕ ಶರ್ಮಿಳಾ ಶೇರಿಕಾರ್ ದಂಪತಿಗಳು ಎತ್ತಿನಂಚಿನ ನೆಪ್ಪುಗೂ ಹೋಗೋದು ಬೈದಿನ ಇಟ್ಲ ಜಾಸ್ತಿ ಅಕ್ಕಲ್ ನಮ್ಮ ಅಕ್ಕಲ ಆದಂತ ಕಾರ್ಯಕ್ರಮ ಬೈದಿನ ಪಂಡ ತಪ್ಪ ಪೂಜೆ ಅಂಚದ ವಿಶೇಷವಾದ ಅದ್ರ ಬಗ್ಗೆ ಪಾತ್ರೆ ಕೊಡೋದು ನಾಡ ಯಾರು ಪಾತ್ರೆ ನಾವು ಏತ್ ಶಬ್ದಲ ಅವು ಎಲ್ಲಿ ಹಾಕೊಡು ಅಂಚಾದ ಏಪತ್ತು ನಗರ ಕೇಳ್ತೋದು ಬೇರೆ ದೂರದ ಭಕ್ತಿರ ನಾಡ ಯಾವ ನಮ್ಮ ಕಣ್ಣು ಅರಲ್ಪದಾರೆ ತೂಪ ಸಾಮಾನ್ಯವಾದ ಮಲವಾದ ಬಳ್ಳಿ ಪರದರೆ ತೂದ ಅಭ್ಯಾಸ ಇಡೀ ನಮ್ಮೊಟ್ಟು ಉಳ್ಳೇರೆ ನಮ್ಮ ಕೈತಟ್ಟು ಉಳ್ಳೇರೆ ವೇದಿಕೆ ಮತ್ತು ನಮಗೋಸ್ಕರ ಪಾತ್ರೆ ಉಳ್ಳೇರೆ ಪಂಡಗ ನಿಜವಾದ ನೆತ್ತಾತ ಮಲ್ಲ ಪುಣ್ಯ ಕೊಡೋದಿಚ್ಚಿ ಅಂಚಾದ ಪುನಗ ನಿಗಳ ಮಾತೆರನ್ನ ತಾಟಿದ ಮಾನಾದ ದೊಟ್ಟರು ಮಿಕ್ಕ ಚಾವಡಿಗ ಮೋಕಿಡು ಎದ್ದುಕೊಂಡುಳ್ಳ ಶ್ರೇಣಿಯ ದಂಪತಿಗಳು ಮಿಕ್ಕ ಚಾವಡಿಗ ಮೋಕಿಡು ಇವತ್ತೊಂದು ಬರೋದಾರೆ ಆಯ್ತೊಟ್ಟು ನಮ್ಮ ಭಾರತ ಮಾತ್ರ ಇರ್ತದೆ ವಿಶ್ವಡೆ ಒನ್ ಆಫ್ ದ ಗ್ರೇಟೆಸ್ಟ್ ನ್ಯೂರೋ ಸರ್ಜನ್ ಆಗಿದ್ದಾರೆ ನಮ್ಮ ಮಾತನ್ನು ಮೋಕಿದ ಶ್ರೀಯುತ ಕೆಜಿ ಬೇಮಾಡಿಗರು ಅರೆಲ್ಲ ಮಿಕ್ಕ ಚಾವಡಿಗ ಮೋಕಿಡು ಎದ್ದುಕೊಳ್ಳೋದಿಲ್ಲ. STM ಪರ್ಪಿಕಚರ್ ಇನ್ಸ್ಟಿಟ್ಯೂಷನ್ ಸುಮಾರು 4 ದಶಕ ನಿಷ್ಕಲ್ಮಶವಾಗಿ ಸೇವೆಯನ್ನು ಕೊಡ್ತಾರೆ ಡಾಕ್ಟರ್ ದೇವರಾಜ್ ಕೆ ಅರೆಲ್ಲ ಮಿತ್ತಚವರಿಗೆ ಮೋಕಿಡು ಎದುಕೊಳ್ಳೋದಿಲ್ಲ. ಆಯ್ತು ಒಟ್ಟಿಗೂ ಸದಾ ಬೇರೆ ಕೊಟ್ಟು ಹರೀಶನ ಪ್ರೋತ್ಸಾಹದಾರರಾದ ಅವರ ಅನ್ಯಾಯನಾರ ಪ್ರಕಾಶ್ ಶೇರಿಗಾರ ಕೊಟ್ಟುಕೊಂಡಾರೆ ದೈಮತ್ತಾರ ಮಿತ್ತಚಾಪಡಿ ಕೊರಡು. ಲಾಸ್ಟ್ ಬಟ್ ನೆವರ್ ಲೀಸ್ಟ್ ಈ ನೈಟ್ ಅದ್ರ ಬಗ್ಗೆ ಬಂದಿದೆ ಡಿಸೈನ್ ಬಂದಾಗ ಆ ಓಡಿ ಎದುರ್ತಿ ಎಲ್ಲ ತಿಗುಜರೆ ಪಿರಾವುದು ಹೋಗ್ತಂದ್ರೆ ಪ್ರತಿಯೊಂದಿನ ಸರಿ ಒಂದು ಬಂದು ತೂಪುನಾರ ಕ್ಯಾಮರಾದ ಪಿರಾದ ಕಣ್ಣದ ಒಡೆ ಎಂದು ಬೇಡ ತಪ್ಪ ಪೂಜೆ ಮಾತಿನ ಮೋಕ್ಯದ ಸ್ಟಾರ್ ಡೈರೆಕ್ಟರ್ ಕೆ ಸೂರಜ್ ಶೆಟ್ ಅರೆಲ್ಲ ಮಿತ್ತಚಾಪಡಿ ಮೋಕಿಡು ladies and gentlemen, a huge round of applause. We have all the dignitaries on stage ಬಂದಿರುವಂತ ಎಲ್ಲರೂ ಕೂಡ ಜೋರಾಗಿರುವಂತಹ ಚಪ್ಪಾಳೆಯನ್ನು ಕೊಡೋದನ್ನು ಮುಖ್ಯ ಎಲ್ಲ ರೀತಿಯ ಗಣ್ಯರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದಾರೆ. ಜೋರಾಗಿರುವಂತಹ ಚಪ್ಪಾಳೆಯನ್ನು ಜೋರಾಗಿ ಕೊಡಬೇಕು. ಅಂಚನೆ ನಮ್ಮ ಹರೀಶನ ಅಣ್ಣೆ ದಯಮಾಡಿ ರಾತ್ರಿ
ವೇದಿಕೆ ಬರಡು ಶ್ರೀಯುತ ಶ್ರೀನಿವಾಸ್ ಶೇರಿಗಾರ್ ಆದ ಮಿತ್ತ ಚಮಡಿ ಬರಡು ಪಂಕಿರುವ ವೇದಿಕೆ ಬಲೆ ನಮ್ಮ ತ್ರಿಮೂರ್ತಿಗಳ ವೇದಿಕೆ ನಿಂತಿರುವುದನ್ನ ಇಂಥದ್ದು ಮಲ್ಲ ಕುಳಜಿ ಸಂಚಾರ ಹರೀಶ್ ಶೇರಿಗಾರ್ ನಮ್ಮ ಪ್ರಕಾಶನ ವೇದಿಕೆ ಶ್ರೀನಿವಾಸ್ ಅಂದಿಲ್ಲ ಮತ್ತು 10 ಮಿತ್ತ ಚಮಡಿ ಸೇರುವ ಬೇರೆ ಜೋರ ತಾಗಿರಲಿಲ್ಲ. అది మాత్రం అయితే నమ్మకం పండుగ ವಿಶೇಷವಾದ ಅಧ್ಯಕ್ಷನ ಅವರು ಏತೋ ನೀಡಿದಕ್ಕೆ ಒಟ್ಟು ಸೇರ್ದ ಪ್ರಚಾರ ಕುರಿಯರ ಶುರು ಮಾಡ್ತಿರೋದ್ನಾಲ ಆಯ್ತು ಮಣ್ಣ ಪ್ರಚಾರ ಕೊಡೋ ಜಿಜ್ಜಿ ಪಂಡ ನಮ್ಮ ಮಾತಿನ ಕೇಂದ್ರ ನಾಯಕದ ಪಂಡಗ ಹೂವೇ ಒಳ್ಳೆ ಹೊಸ ಕಲಾವಿದೆ ಅದು ಅವರ ಪಳಗಿನ ಕಲಾವಿದೆ ಅವಳು ಏಳು ಬತ್ತಿನ ಬೆಲೆ ಕೊಟ್ಟದ ಪ್ರೋತ್ಸಾಹ ಮಾಡ್ಕೊಂಡಾಗ ನಮ್ಮ ಪೆರಪದ ಮೀಡಿಯಾದ ಅದ್ರ ಏಪತ್ತು ನಮ್ಮ ತರತಕ್ಕಾದ ವಿಶೇಷವಾಗಿ ಗೌರವ ಮಾನಾದಿಗೆ ನಮ್ಮ ಕೊಡ್ತಾ ಅಂಚಾದ ಅಕ್ಲೇನ ಮಾತೆಲ್ಲ ಮೋಕೆಡಿದ ಕಾರ್ಯಕ್ರಮ ಎದುಕೊಂಡು ಅಂತ ಕೊಟ್ಟು ಗಣ್ಯಾತಿ ಗಣ್ಯರ ಮಾತೆಲ್ಲ ವೇದಿಕೆ ಕೂಡ ಜೋರಾಗಿ ದಾಟಿ ಬರೋಣ. ಥ್ಯಾಂಕ್ ಯು. ಎನಗಡೆ ಪಟ್ಟ ನಮ್ಮ ಭಾರತೀಯ ಸಂಸ್ಕೃತಿದ ಅತಿಥಿ ದೇವೋಭವ ಪಂಪಿನ ಪಾತ್ರೆ ಬಾರಿ ಪ್ರಾಮುಖ್ಯತೆ ನಮ್ಮ ಕೊರಪ ಸೊ ಅಂಚಾದ ಬತ್ತಿನ ಮಾತ ಗಣ್ಯರನ್ನ ಪಿಂಡಿಯರನ್ನ ಸೇರಿದ ಮೋಕೆಡಿ ಎದುಕೊಂಡ್ರೆ ಆಕ್ಮಿ ಮೂವೀಸ್ ಇಂಟರ್ನ್ಯಾಷನಲ್ ಒಡೆಯರ್ ಆರ ದುಬೈಡ್ ಬಾರಿ ಮಲ್ಲ ಉದ್ಯಮಿ ಆದಿತ್ತನಲ್ಲ ಅರ್ನ ಮನಸ್ಸು ಅವು ಏಪಲ ಕುಡ್ಲಡೆ ಉಪ್ಪುಣವು ಅಂಚಾದ ಕುಡ್ಲಗ ಬರೋದು ಒಂದು ನಮ್ಮ ಕನ್ನಡ ಚಿತ್ರರಂಗ ಅದು ಪಡ ತುಳು ಚಿತ್ರರಂಗ ಅದು ಪಡ ಮಾತ ಮಿಂಕುನೆತ್ತ ಕೊಟ್ಟರು ಅವೆಲ್ಲ ಸಾಧಾರಣ ಮಂತ್ರ ಬಿಗಾಡದೆ ಅಂಚಾದ ಪುನಃ ವಿಶೇಷವಾಗಿ ಚಿತ್ರ ಕಾರ್ಯಕ್ರಮ ಮತ್ತು ಮಾತರನ್ನ ಎದುಕೊಂಡ್ರೆ ವೇದಿಕೆಗೆ ಬರೋದು ಪ್ರೊಡ್ಯೂಸರ್ ಒಂದು ಮೂವಿ ಶ್ರೀಯುತ ಹರೀಶ್ ಶೇರಿಗಾರ್. ವೇದಿಕೆಯಲ್ಲಿರುವ ಭಾರತ ದೇಶದ ನಮ್ಮ ಅತ್ಯುತ್ತಮ ಸಿನಿ ಕಲಾಕಾರ ಅನಂತ್ ನಾಗ್ ಅವರಿದ್ದಾರೆ ನಮ್ಮೊಟ್ಟಿಗೆ. ಫಸ್ಟ್ ಆಫ್ ಆಲ್ ಲೈಕ್ ಟು ಸೇ ಥ್ಯಾಂಕ್ಸ್. ನಮ್ಮ ಅವರ ಶೂಟಿಂಗ್ ಎಲ್ಲ ಬದಿಗಿಟ್ಟು ನಾನು ಟ್ರೈಲರ್ ರಿಲೀಸ್ ಕಾರ್ಯಕ್ಕೆ ಇಮಿಡಿಯೇಟ್ಲಿ ಒಪ್ಪಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಗಾಯತ್ರಿ ಅನಂತ್ ನಾಗ್ ಅವರೇ. ಹಾಗೆ ನಮ್ಮ ವೇದಿಕೆಯಲ್ಲಿರುವಂಥ ಡಾಕ್ಟರ್ ಕೆ ವಿ ದೇವಡಿಗರ್ ಇವರು ಯಾವಾಗಲೂ ನನಗೊಂದು ಮಾರಲ್ ಸಪೋರ್ಟ್ ಇಲ್ಲಿಂದೆಲ್ಲ ಕೆಲವು ವರ್ಷದಿಂದ ತುಂಬ ಇದ್ದಾರೆ. ಸೊ ಐ ಆಮ್ ಫಾಲೋವರ್ ಆಫ್ ಡಾಕ್ಟರ್ ಕೆ ವಿ ದೇವಡಿಗರ್, ಡಾಕ್ಟರ್ ದೇವರಾಜ್ ಅವರೇ. ಅವರು ನನ್ನ ಧರ್ಮಪತಿ ಶರ್ಮಿಲ ಹಾಗೂ ನನ್ನ ಬ್ರದರ್ಸ್ ಪ್ರಕಾಶ್ ಹಾಗೂ ಶ್ರೀನಿವಾಸ್ ಶೇರಿಗಾರ್, ಹಾಗೆ ನಮ್ಮ ಸೂಪರ್ ಡೈರೆಕ್ಟರ್ ಸೂರಜ್ ಶೆಟ್ಟಿ ಅವರು. ನೆರೆದಿರುವಂಥ ನಮ್ಮ ಮಾಧ್ಯಮ ಮಿತ್ರರೇ, ಇದು ನಂದು ಐ ಥಿಂಕ್ 3-4ನೇ ಭೇಟಿ ನಿಮ್ಮ ಒಟ್ಟಿಗೆ. ಹಾಗೂ ಬಂದಿರುವಂಥ ನನ್ನ ಎಲ್ಲ ಮಿತ್ರರು ಮಿತ್ರರೇ, ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿರುವಾಗ ನಾನು 3 ಕನ್ನಡ ಸಿನಿಮಾ ಮಾಡಿದ್ದೆ. ಫಸ್ಟ್ ಮಾರ್ಚ್ 22 ಮತ್ತು ಹೊಟ್ಟೆಗಾಗಿ ಮತ್ತು ಯಾನ ಅಂತ. ಫಸ್ಟ್ ಮೂವಿ ಮಾರ್ಚ್ 22 ವಿ ಗಾಟ್ ಬೆಸ್ಟ್ ಸ್ಟೇಟ್ ಸೆಕೆಂಡ್ ಮೂವಿ ಅವಾರ್ಡ್ ಆ್ಯಂಡ್ ಬೆಸ್ಟ್ ಲಿರಿಕ್ಸ್ ಸ್ಟೇಟ್ ಅವಾರ್ಡ್ ಆ್ಯಂಡ್ ಬೆಸ್ಟ್ ಲಿರಿಕ್ಸ್ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. So I was happy with that movie. ಒಟ್ಟಿಗಾಗಿ ಸೆಕೆಂಡ್ ಆಗಿತ್ತು, ಯಾನ ಥರ್ಡ್ ಮೂವಿ ಈಗ ಅಮೆಝಾನಲ್ಲಿ ಬರ್ತಾಯಿದೆ. ದಿಸ್ ಇಸ್ ಮೈ ಫಸ್ಟ್ ಮೂವಿ ಇನ್ ತುಳು ಮಾಡೋದಕ್ಕಿಂತ ಮೊದಲಿಂದ ಇಚ್ಛೆ ಇತ್ತು ನನಗೆ. ಬಟ್ ಅದು ಸಮಯ ಸಂದರ್ಭ ಕೂಡಿ ಬರಲಿಲ್ಲ. ಸ್ಕ್ರಿಪ್ಟ್ ಏನು ನನಗೆ ಅಂಥ ಸ್ಕ್ರಿಪ್ಟ್ ಸಿಗಲಿಲ್ಲ. ಸೊ ಕನ್ನಡ ಮಾಡಿದೆ 3 ಬ್ಯಾಕ್ ಟು ಬ್ಯಾಕ್. ಅದನ್ನು ಕಮಿಟ್ಮೆಂಟ್ ಇತ್ತು. ಸೊ ಮೈ ಡ್ರೀಮ್ ಇಸ್ ಟು ಮೇಕ್ ತುಳು ಪಿಕ್ಚರ್. ಯಾಕೆಂದರೆ ನಾನು ಮಂಗಳೂರು ಬಿಟ್ಟು 30 ವರ್ಷ ಆಯಿತು. ಕಾಲೇಜ್ ಆದ ನಂತರ ಗಲ್ಫ್ಗೆ ಹೋದವರು, ಅಲ್ಲೇ ಸೆಟ್ಲಾಗಿ 10 ವರ್ಷ ಕೆಲಸ ಮಾಡಿ ಈಗ 20 ವರ್ಷ ನಮ್ಮ ಆಕ್ಮಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಕಂಪನಿ ಅಂತ ಗಲ್ಫಲ್ಲಿದೆ, ಮಸ್ಕತ್ ಮತ್ತು ನಮ್ಮ UAE ಇದೆ. ಸೊ ದಿಸ್ ಇಸ್ ಮೈ ಡ್ರೀಮ್ ಟು ಪ್ರೊಡ್ಯೂಸ್ ಅ ತುಳು ಮೂವಿ. ಸೊ ಡ್ರೀಮ್ ಇವತ್ತು ಫುಲ್ಫಿಲ್ ಆಗ್ತಾ ಇದೆ. ಇವತ್ತು ನಾವು ಟ್ರೇಲರ್ ರಿಲೀಸ್ ಮಾಡ್ತಿದ್ದೇವೆ. ನನ್ನ 3 ಕನ್ನಡ ಸಿನಿಮಾದಲ್ಲಿ ಅನಂತ್ ನಾಗ್ ಅವರು ಆ್ಯಕ್ಟ್ ಮಾಡೋದು. ನಮ್ಮ ಪೂರ ಕುಟುಂಬದ ಅತಿ ಮೆಚ್ಚಿನ ನಟರು ಅವರು. ನಮ್ಮ ತಾಯಿದು ತುಂಬ, ನಮ್ಮ ತಾಯಿ ಅವರು ಯಾವ ಸಿನಿಮಾ ಮಿಸ್ ಮಾಡ್ತಿರಲಿಲ್ಲ. ಅನಂತ್ ನಾಗ್ ಮತ್ತು ಶಂಕರ್ ನಾಗ್ ಅಂದ ಕೂಡಲೇ. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಇನ್ ಮೈ ಆಲ್ ದಿಸ್ 4 ಮೂವೀಸ್. ಇದು ಒಂದು ಉತ್ತಮವಾದಂಥ ಕಾಮಿಡಿ ಬರುತ್ತೆ, ಒಂದು ಫ್ಯಾಮಿಲಿ ಮೂವಿ, ಕ್ಲೀನ್ ಕಾಮಿಡಿ ಸ್ಟಾರ್ಟಿಂದ ಎಂಡ್ವರೆಗೂ. ಇವನ ಟೆಕ್ನಿಕಲ್ ಆಗಿರ್ಬೋದು, ಯಾವುದಕ್ಕೂ ವಿ ಆರ್ ನಾಟ್ ಕಾಂಪ್ರಮೈಸ್. ಆ್ಯಂಡ್ ನೀವು ಸುರೇಶ್ ಶೆಟ್ಟಿ ಅವರು, ನಾನು ತುಳುನ ಪಾತ್ರ ಸುರೇಶ್ ಶೆಟ್ಟಿ ನಿಮಗೆ ಗೊತ್ತು, ಮೂಜಿ ಸಿನಿಮಾ ಕೊಡ್ತೇವೆ. ಮೂಜಿದ ಸೂಪರ್ ಹಿಟ್ ಸಿನಿಮಾ ಅಂದರೆ ಒಂದು ಸಿನಿಮಾನು ಅಬೌವ್ 175 days ಐ ಥಿಂಕ್ ರನ್ ಆಗ್ತದೆ. ಅಂಚದು ಸುರೇಶ್ ಶೆಟ್ಟಿ ಪಟ್ಟೆ ಆಯ್ತು. ಎನ್ನೆಲ್ಲ 4th ಫಿಲ್ಮ್
ಸೊ ನಮ್ಮ ಒಂಜಿ ಭಾರಿ ಒಂದು ಎಡ್ಡೆ ಸಿನಿಮಾ ಕೊರಡು ಮಸ್ತ್ ಸಿನಿಮಾ ಬರೋದು ನಮ್ಮ ತುಳು ಮಸ್ತ್ ತುಳು ಸಿನಿಮಾ ಚಿತ್ರರಂಗ ಮಸ್ತ್ ಇಂಪ್ರೂವ್ ಆಗುಂಟು. ಸೊ ನಮ್ಮ ಸ್ಯಾಂಡಲ್ವುಡ್ ಟಕ್ಕರ್ ಕೊರಡು ರಾಯಪಂಡ ಎಡ್ಡೆ ಟ್ಯಾಲೆಂಟೆಡ್ ಆಕ್ಟರ್ಸ್ ನಮ್ಮ ತುಳು ಉಳ್ಳೇರು ಅವನ್ ಪ್ರಾಪರ್ ಅದು ಯೂಸ್ ಮಾಡ್ತಾರೆ ಕ್ವಾಲಿಟಿ ಸಿನಿಮಾ ಕೊರಡು ಪಂಡು ಅಂಡ ಪಂಡಿತ್ ಸೂರಜ್ ಅವು ಸ್ಕ್ರಿಪ್ಟ್ ಪದಮತ್ತೆ ಇಂಗ್ಲೀಷ್ ಬರ್ಪೂಜಿ ಬ್ರದರ್ ಪಂಡದು ಒಂಜಿ ಭಾರಿ ಒಂದು ಎಡ್ಡೆ ಸ್ಕ್ರಿಪ್ಟ್ ಅವು 20 ತಾರೀಕು ರಿಲೀಸ್ ಆಗುಂಟು. ಫಸ್ಟ್ ಡೇ ಯಾರು ಇತ್ತೇನೆ ಮಾಧ್ಯಮ ಮಿತ್ರರಿಗೆ ಇತ್ತೇನೆ ರಿಕ್ವೆಸ್ಟ್ ಮಾಡ್ತಾರೆ ಫಸ್ಟ್ ಡೇ ಶೋ ನಿಮಗೆ ಬರೋಡು ಹೆಂಗ್ಲಾಯ್ತ ನಿಗ್ಲಿಗೆ ಅದು ಇನ್ವಿಟೇಷನ್ ಕಳಪ. ಸೊ 20th ಫ್ರೈಡೇ ಮಾರ್ನಿಂಗ್ ಒಂದು ಫ್ರೀ ಇದೆ ಓಲ್ ಎಕ್ಸೈಟ್ ಮಾಡ್ಕೋಚಿ ಪ್ಲೀಸ್ ನೀವು ತೂದು ದಾಯಪಂಡ ಸಿನಿಮಾ ಎಡ್ಡೆಂಡು ಹೆಂಗೆ ಗೊತ್ತೀನಿ ನಾನು ಪ್ರೊಡ್ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಯಾರು ಎಲ್ಲ ಸಿನಿಮಾ ಎಡ್ಡೆಂಡು ಕಾನ್ಫಿಡೆಂಟ್ಲಿ ಬರ್ಬೇಕು ಎಡ್ಡೆಂಡು ಪಂಡ ಬಟ್ ಅವೇನು ಮರೆಪಿಡಕಲ್ಲಿ ಇಬ್ಬರು ಎಲ್ಲ ಮಾಧ್ಯಮದಕ್ಕೂ ಎಡ್ಡೆಜ್ ಬರಲ್ಲ ಬಾರ್ಬೋಚ್ ಬಟ್ ಈಗ ಎಡ್ಡೆ ಸಿನಿಮಾ ಕೊಡ್ತಾ ತುಳು ಸಿನಿಮಾ ಗೆಲ್ಲವರು ದಾಯಪಂಡ ಇಂಚಪ್ಪ ಒಂದೆರಡು ಸಿನಿಮಾ ಗೆದ್ದಿನಂತಂದ್ರೆ ಮಸ್ತ್ ಸಿನಿಮಾ ಫ್ಲಾಪ್ ಆಗೋದು ಅವು ಅವರ ಬಲ್ಲಿ ದಾಯಪಂಡ ಯಾರು ಮೂಚಿ ಕನ್ನಡ ಸಿನಿಮಾನು ಪ್ರೊಡ್ಯೂಸ್ ಮಾಡಿದೆ ಅಂಡ್ ನೆತ್ತ ಎಕ್ಸ್ಪೀರಿಯನ್ಸ್ ಏನು ಡಿಫ್ರೆಂಟ್ ನಿಂತ ಪ್ರಮೋಷನ್ ಅವ್ರು ಹೆಚ್ಚು ನಮ್ಮ ಈ ಪ್ರಮೋಷನ್ ಮಾಡ್ಕೊಂಡಾಗ ಈ ಕನ್ನಡ ಇಂಡಸ್ಟ್ರಿ ಕಾಸು ದೀವದ ಟೇಬಲ್ ಏನೋ ಪಾತಿರ್ತೀವಿ ಸರ್ ಇಷ್ಟ ಆಗ್ತದೆ ಇಷ್ಟು ಮಾಡ್ತೇವೆ ಬಟ್ ನಮ್ಮ ಈ ಮನಸ್ಸಿಗೆ ಪ್ರಮೋಷನ್ ಮಾಡೋದಿಲ್ಲ ನಮ್ಮ ಪಂಡ ನಮ್ಮ ತುಳು ಸಿನಿಮಾ ನಮ್ಮ ಭಾಷೆ ಪಂಡ ಅಂಡ್ ಅವು ಐ ವೆರಿ ಸ್ಯಾಡ್ ಟು ಸೇ ಕನ್ನಡ ಫೀಲಿಂಗ್ ಇಟ್ಸ್ ಅವು ನಮ್ಮ ತುಳು ಭಾಷೆ ಇದೆ ನಮ್ಮ ಈವನ್ ಗಲ್ಫ್ ದುಬೈ ಪಿಕ್ಚರ್ ರಿಲೀಸ್ ಆದಾಗ ಕನ್ನಡದಲ್ಲೂ ತುಳುದಂದ್ರೆ ಜಾಸ್ತಿ ಇಲ್ಲ ಜನಸಂಖ್ಯೆ ಬಟ್ ಪಿಕ್ಚರ್ ಬಂತು ಖುಷಿ ಆಡ್ಲಿ ಬಂದು ಎಡ್ಡೆ ಪಿಕ್ಚರ್ ಬಂದ 2-3 ಜನ ತುಳುಪೇರು ಇದನ್ನ 100-300 ಜನ ತುಳು ಆ ಪಿಕ್ಚರ್ ರನ್ನೇ ಆಗ್ತದೆ ಬಟ್ ತುಳು ಪಂಡಿ ಕೂಡಲೇ ಭಾಷಾಭಿಮಾನ ನನಗೆ ನಮ್ಮ ಮಲಯಾಳಕ್ಕೂ ಹಚ್ಚದು ಅದ್ರ ಭಾಷೆ ಪಂಡಿ ಕೂಡಲೇ ನಮಗೆಲ್ಲ ಭಾಷಾಭಿಮಾನ ಉಂಟು ತುಳು ತಕ್ಕಲು ಅಂಚಾದಕ್ಕೂ ನಮ್ಮ ಎಡ್ಡೆದ್ದಿನ ತುಳು ಪಿಕ್ಚರ್ ಕೊಂಡು ಅವೇ ನನಗೆ ಆಸೆ ಈ ಪಿಕ್ಚರ್ ನಿಮಗೆ ಎಂದಾಗ ಡೆಫಿನೆಟ್ಲಿ ವರ್ಷ ಬಗ್ಗೆ ತುಳು ಪಿಕ್ಚರ್ ಮಾಡ್ಕೊಂಡು ಬಂದು ಎನ್ನ ಆಸೆ ಉಂಟು. ಅವೇ ನಮ್ಮ ಈ ಪಿಕ್ಚರ್ಗೆ ಮಸ್ತ್ ಜನಕ್ಕೆ ಶೂಟಿಂಗ್ ಟೈಮ್ ಉಂಟು ಸಹಾಯ ಮಾಡಿದ್ದಾರೆ ಆಗಲೇ ಇನ್ನಿತ ದಿನ ನೆನಪಿನ ಎಂಕಲ ಕರ್ತವ್ಯ. ಸೊ ಅದಕ್ಕೆ ಪೂರ ಮೂಲಿಚ್ಚೇದು ಯಾನ್ ಐ ಜಸ್ಟ್ ಟೇಕ್ ಔಟ್ ಸಮ್ ನೇಮ್ಸ್ ಏರ್ಪೋರ್ಟ್ ಹೆಲ್ಪ್ ಮಾಡಿರ್ಪಟ್ಟದು. ಬೀಸಿರೋಡ್ದ ಪ್ರಖ್ಯಾತ ಹೋಟೆಲ್ ರಂಗೋಳಿದ ಮಾಲಕಿಯರು ತುಳುನಾಡ ಕೇಟರ್ಸ್ದ ಮಾಲಕಿಯರಾದ ರಬರ್ದ ಚಂದ್ರಲೋಕ ಪಂಪಿನಂಚನ ಇಲ್ಲನೆ ಅವು ಏತೋ ಪಿಕ್ಚರ್ ಶೂಟಿಂಗ್ ಅದು ಕೊಡ್ತೇವೆ ಅಣ್ಣ ಇಂಗ್ಲಿಷ್ ಏಕೆ ಬರ್ಪೂಜಿ ಬರೋ ಚಿತ್ರ ಎಲ್ಲ ನನ್ನ ಇಲ್ಲನ ಬಿಡ್ದು ಕೊರ್ನೇಕೆ ವಿಶೇಷವಾಗಿ ಸುಮ್ಮನೆ ನಾರಾಯಣ್ ಬೋಳು ಶ್ರುತ ನಾರಾಯಣನೇ ವೇದಿಕೆ ಬತ್ತದು ಒಂದು ಕೂತ ಕೊಚ್ಚಿ ಅಂತ ತೊಗೊಂಡು ಅದರ ಪ್ರೋತ್ಸಾಹ ಏರ್ಪತ್ತಗಳ ನಮ್ಮ ತೊಪ್ಪಡ ತೆರಿಗೆ ಮೋನಿಡ ಬತ್ತಿನ ಮಾತಿನಗಳ ಎಡ್ಡ ಪ್ರೋತ್ಸಾಹ ಕೊಟ್ಟು ನಾರಾಯಣನೇ ಅರೆಗಳ ಸೊಮ್ಮೆ ಅಂಚೆನೆ ಪ್ರೀತಮ್ ಉಲ್ಲೇರೆ ನಮ್ಮೊಟ್ಟಿಗೆ ಪ್ರೀತಮ್ ಒಬ್ಬ ಸೂರಜ್ ಬೋಳರ್ ಒಟ್ಟಿಗೆ ಬತ್ತಲಟ್ಟೆ ಶುದ್ಧ ಪ್ರೀತಮ್ ಎಂಎನ್ ದಯಮಂತ ವೇದಿಕೆ ಬರುವ ತೋಟು ಸೂರಜ್ ಬೋಳಾರ ನಮ್ಮೊಟ್ಟಿಗೆ ಬೇರೆ ಖ್ಯಾತ ನಟರು ಆನಂದ್ ಬೋಳಾರ್ನ ಮುಖ್ಯದ ಸುಪುತ್ರಿ ಸೂರಜ್ ಬೋಳಾರ್ ನಮ್ಮೊಟ್ಟಿಗೆ ಬೇರೆ ಅರ್ಲ ತುಳು ಚಿತ್ರನ ನಿರ್ದೇಶನ ಮಾಡ್ತಿದ್ದಾರೆ ಇದು ಒಟ್ಟಿಗೂ ಉಮೇಶ್ ಫ್ರೀ ಪಾರ್ಕ್ದ ಉಮೇಶ್ ಮಟ್ಟುಕೊಂಡು ನಿಮ್ಮ ವೇದಿಕೆ ಬರೋದು ಆರ್ಲ ವೇದಿಕೆ ಬತ್ತು ಮುಂಚೆ ಇಲ್ಲಿಯ ಪೂತ ಕಾಣಿಕೆಯನ್ನು ನಮ್ಮ ಒಟ್ಟಿಗೂ ಸ್ವೀಕಾರ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಗಾಯತ್ರಿನ ನಮ್ಮಂಥದ್ದು ಇರ್ಕೊರೋಡು ಎಲ್ಲ ಮಿತ್ರರ ನಂಚಿನ ಚಿತ್ರ ನಿರ್ಮಾಣ ಕೇರಿ ಕಿಶೋರ್ ಡಿ ಶೆಟ್ಟಿ ಆರ್ಲೋಲೆ ರಂಗಸಭೆಯ ಸಾಕ್ಷಿ ಶ್ರೀಯುತ ಕಿಶೋರ್ ಡಿ ಶೆಟ್ಟಿ ಸೂರಜ್ ಶೆಟ್ಟಿ ಇನ್ನಿತ ದಿನ ಸೂರಜ್ ಶೆಟ್ಟಿ ಆಡೋಣ ಕಿಶೋರ್ ಡಿ ಶೆಟ್ಟಿನ ಮಲ್ಲ ಕೈಗಳು ಅಲ್ಲ ಫಸ್ಟ್ ಸಿನಿಮಾನು ಡೈರೆಕ್ಷನ್ ಬಂದಿದ್ದಾರೆ ಸೂರಜ್ ಶೆಟ್ಟಿ ಎಕ್ಕಸಾಕ ಕಿಶೋರ್ ಶೆಟ್ಟರ್ನ ಮುಂಡಡೆ ಚಟುಕುಳ ಮಿಂಕುಣ ಅವೇ ರೀತಿಯ ಚಿತ್ರ ಮಿಂಕಿದಿ ನಾವು ನಮ್ಮ ತೂತ ಆ ಸಿನಿಮಾ ಫಸ್ಟ್ ಕ್ಲಾಪ್ ಬಂದಿದ್ದಾರೆ ಕಿಶೋರ್ ಡಿ ಶೆಟ್ಟರ್ ಲಖುನಿ ಶ್ರೀಲಿತೆ ಅವಿಯತೋ ನಾಟಕ ತಂಡದ ಗುರುಕರ್ಲೆ ನಮ್ಮ ಮುಖ್ಯದ ರಂಗಸಭೆಯ ಸಾಕ್ಷಿ ಕಿಶೋರ್ ಡಿ ಶೆಟ್ಟಿ ಮೋಹನ್ ಕೊಪ್ಪಳ ರಂಗನಟೆ ನಮ್ಮ ಮಾತೃಕ ಮೌಲ್ಯದ ಮೋಹನ್ ಕೊಪ್ಪಲ ದಯಮಂತ ವೇದಿಕೆಗೆ ಬತ್ತದ ಭೂತಗುಚ್ಚಿನ ಸ್ವೀಕಾರ ಮಾಡ್ತೇವೆ
ಅಂಚನೆ ನನ್ನೊಂಜಿ ಪ್ರೊಡ್ಯೂಸರ್ ಬೊಕ್ಕ ವಿಜಯ್ ಜಯಕಿರಣ ಪೇಪರ್ನ ಮಾಲಿಕೆ ಡೈರೆಕ್ಟರ್ ಪ್ರಕಾಶ್ ಪಾಂಡೇಶ್ವರ್ ಪ್ರತಿಯೊಂದು ಚಿತ್ರಗಳ ಪ್ರತಿಯೊಂದು ಕಲಾವಿದರ ಸಹಾಯ ಕೊಟ್ಟಿನ ತೆಲುಗು ಮೂಲದ ನಮ್ಮ ಮೌಲ್ಯದ ಪ್ರಕಾಶ್ ಪಾಂಡೇಶ್ವರ್ ವೇದಿಕೆ ಬದಲು ಪೂತಮಾನಾಧಿಕರಣ ಮತ್ತು ಸ್ವೀಕಾರ ಮಾಡಿದರು. ಅಂಚನೆ ಕೆಲವರು ಇನ್ನಿತ ದಿನ ಬಯಸಿದೆ ಅಲ್ಲೇ ಜಸ್ಟ್ ಟೇಕ್ ಔಟ್ ದ ನೇಮ್ ಕಡಿಯಕದ ಟೆಂಪಲ್ ನಾರಾಯಣ್ ಬೋಡು ಯತೀಶ್ ಬೈಕಂಪಾಡಿ ಡಾಕ್ಟರ್ ಅಖ್ತರ್ ಹುಸೇನ್ ಆನೆ ಇನಿ ಬಿಸಿ ನಟರೆ ಅನ್ನ ಫಾರ್ಮ್ ಹೌಸ್ ಅಲ್ಲಿ ಕೊಟ್ಟಿದ್ದೇವೆ. ಜೀವನ್ ಕಾಕಳ ಡಾನ್ಸ್ ಕ್ಲಾಸ್ ವಿಜಯ್ ಟಿವಿಎಸ್ ಮ್ಯಾನೇಜರ್ ಗಣೇಶ್ ಚಿತ್ರಪುರ. ಥ್ಯಾಂಕ್ ಯು ಸೋ ಮಚ್. ಶೇರಿಗಾರರಿಗೆ ಆರ ಖಂಡಿತವಾದ ಪಾತೆಯರಿಗೆ ಅಂತ ಅದನ್ನ ಅನುಭವವನ್ನು ಪಟ್ಟೋಡಿ ಹೇಗೆ ಬಂದಾಗ ಒಂದು ಚಿತ್ರ ಮಲ್ಪುಣ ನಿಜವಾದ ಸುಲಭ ಅಂತ ಏತೋ ಚೆನ್ನಾಗಿ ಕಲಾವಿದರ ನಿರ್ದೇಶಕರ ಪ್ರತಿ ಒಂದು ತಾಂತ್ರಿಕ ವರ್ಗದ ಪಾಡದ ಒಂದು ಚಿತ್ರ ಆಪಿನಂತ ಒಂದು ಫ್ಯಾಮಿಲಿ ಆಪಡು ಒಂದು ಕುಟುಂಬ ಆಪಡು ಒಂದು ಕೂಡು ಕುಟುಂಬ ಆಪಡು ಆ ಕುಟುಂಬದ ಯಜಮಾನಿ ಅರ್ಧ ಯಜಮಾನಿ ಒಟ್ಟಿಗೂ ಬಾರಿ ಮೋಕೆಡದ ಮುನ್ನಡಪ ಚೆನ್ನಾಗಿ ಬರುದ ಚಿತ್ರದ ಈ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಬೈದ ಅಂಚದ ಪುನಗ ಬತ್ತಿನಂಚಿನ ಮಾತೆಲ್ಲ ಮೋಕೆಡಿ ಎದುಕೊಂಡಿದ್ದಾರೆ. ಬತ್ತಿನಂಚಿನ ಮಾತೆಲ್ಲ ಭೂತ ಕುಚ್ಚೆ ಕೊರೆದು ಅದನ್ನ ಶ್ರೀಮತಿ ಅರ್ಥಾತ್ ಶರ್ಮಿಳಾ ಶೇರಿಗಾರರು ಮಾತೆಲ್ಲ ಎದುಕೊಂಡು ಬಂದಕ್ಕೆ ಸುರುಕಾದ ನಮ್ಮ ಮೋಕೆದ ಅನಂತನಾಗ್ ದಂಪತಿಗಳು ದೂರದ ಬ್ಯಾಂಗ್ಳೂರು ಬೈದರೆ ಬಂದಿರುವಂತಹ ನಿಮಗೆ ಪ್ರೀತಿಯ ನಮಸ್ಕಾರಗಳನ್ನ ಸಮರ್ಪಿಸುವುದರ ಮುಖೇನ ಹರೀಶ್ ಶೇರಿಗಾರ ದಂಪತಿಗಳು ಒಟ್ಟಾಗಿ ಹೂಗುಚ್ಛೆಯನ್ನು ನೀಡ್ತಾ ಇದ್ದಾರೆ. ಪ್ರೀತಿಯಿಂದ ಸ್ವೀಕರಿಸಿ ಅದರ ಜೊತೆಗೆ ನಮ್ಮೆಲ್ಲರ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಅಂತ ಮಾತ್ರ ಮುಂದಿಡ್ತಾ ನಮ್ಮೆಲ್ಲರ ಜೋರಾಗಿರುವಂತಹ ಶುಭಾಶಯನ ಶ್ರೋತ ಅನಂತನಾಗ್ ದಂಪತಿಗಳು ಕೊಡಬೇಕಾಗಿ ನಮ್ಮಲ್ಲಿ ವಿನಿಸ್ಕೊಳ್ತಿದ್ದೇವೆ. ಬಂದಿರುವಂತಹ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್. ಆಯ್ತು ಒಟ್ಟಿಗೂ ನಿಜವಾದ ತುಳಿಯರ ಬೋರ್ಡ್ ಪ್ರತಿ ಸಮಯ ಅಪ್ರಿಷಿಯಸ್ ಎಂದು ಪಂಪ ನಮ್ಮೊಟ್ಟಿಗೆ ಉಪುಣಾರ ಶ್ರೀಯುತ ಗೌರವಾನ್ವಿತ ಕೆಜಿ ದೇವಾಡಿಗರ್ ಒನ್ ಆಫ್ ದ ಟಾಪ್ ಮೋಸ್ಟ್ ನ್ಯೂರೋ ಸರ್ಜನ್ಸ್ ಅಂತ ಪಣಿಯರ ಬಾರಿ ಪೆರ್ಮೆ ಹಾಕೊಂಡು ಆಯ್ತಲ್ಲ ಆ ನಮ್ಮ ಕುಡ್ಲ ಪಂಪಿನ ಚಾನೆಲ್ ಪಣ ನಮ್ಮ ಬೇಡಿಂಗ್ ಉಳ್ಳೇರ ಪಂಪೇರ ನಮ್ಮ ಕೈಟ್ಲ ಮತ್ತ ಪೆರ್ಮೆ ಅಂಜನ ಉಪುಣಗ ನಾವು ಮಾತಾಡ ಮೋಕಿದ ಕೆಜಿ ದೇವಾಡಿಗರ್ಗಳ ಪೂಗುಚ್ಚೆಯನ್ನು ಕೊಡೋದು ಕಾರ್ಯಕ್ರಮ ಮೋಕಿಡಿದು ಕೊಡೋದಿಲ್ಲ. ಕಿಪಿ ದೇವಾಡಿಗರ್ ಅರೆಗೆ ಶರ್ಮಿಳಾ ಶೇರಿಗಾರ್ ಮತ್ತು ಹರೀಶ್ ಶೇರಿಗಾರ್ ದಂಪತಿಗಳು ಹೂವನ್ನು ಕೊರೆದು ಕಾರ್ಯಕ್ರಮಕ್ಕೆ ಎತ್ಕೊಂಡಿದ್ದಾರೆ. ಗೌರವಾನ್ವಿತ ಕಿವಿ ದೇವಾಲಯಗಳ ವಿಶೇಷವಾಗಿ ನೆಚ್ಚಿನ ಸೊಲ್ಮೆನ ಸಂದೇಹ ಮಗಲ್ಲ ಅಂಚನೆ ಎನ್ನ ಗುರುಕುಲ ಅಂತ ಎನ್ನ ಮತ್ತಿನ ಪ್ರತಿಯೊಂದು ತಪ್ಪಲ್ಲ ಆ ಪಂಪಿನಾರ ಇನ್ನಿತರ ಒಂದು ತಪ್ಪಲ್ಲ ಪಿರಾಡ್ ಮೇಲೆ ಬಂದಿದ್ದಾರೆ. ಎನ್ನ ಗುರುಕುಲು ನಮ್ಮ ಮಾಧ್ಯಮದ ಮೋಕಿದ ಗೌರವಾನ್ವಿತ ಡಾಕ್ಟರ್ ದೇವರಾಜ್ ಕೆ ಅರೆಲ್ಲ ಮೋಕೆಡ ಪೂಗೊರ್ದು ಕಾರ್ಯಕ್ರಮ ಎದುಕೊಂಡು ಅಂಚನೆ ನಮ್ಮ ಹರೀಶನ ಬೆಲೆ ಕೊಟ್ಟು ಪ್ರೋತ್ಸಾಹ ಮಾಡ್ತಿನಾಗ ಹೊರವರ ಕೆಟಿಲ್ಲ ತಿರುಗಾಗ ಎರಡು ಪೆಟ್ಟಿಲ್ಲ ಪಾಡ್ದಾಗ ಅಂಚಾಯ ನೆಚ್ಚಿನ ಮೋಕೆದ 2 ಜನ ಅಣ್ಣನಾಕල ಸುರುಕಾದ ನಮ್ಮ ಪ್ರಕಾಶ್ ಶೇರಿಗಾರ್ ರೇಮಂತ್ ನೀರು ಅವೇನ ಪೂಗುಚ್ಚೆಯನ್ನು ಸ್ವೀಕಾರ ಮಾಡ್ಕೊಡು. ಅಂಚನೆ ಹಿರಿಯರ ನೆಚ್ಚಿನ ಶ್ರೀನಿವಾಸ್ ಶೇರಿಗಾರ್ ರೇಮಂತ್ ಇಲ್ಲ ಪೂಗುಚ್ಚೆಯನ್ನು ಸ್ವೀಕಾರ ಮಾಡಿದೆ. ಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಮಯ ಓಂ ಶಾಂತಿ ಶಾಂತಿ ಶಾಂತಿಗೆ ಮಾತೆಲ್ಲ ಕಣ ಈ ಬರುದ ಇಂಗ್ಲಿಷ್ ಚಿತ್ರ ಪ್ರತಿಯೊಬ್ಬರೇ ತುಳುವನ ಉಡಲು ಸೇರಡು ಆಯ್ತ ಒಟ್ಟಿಗೂ ಒಳ್ಳಿ ಪದದಲ್ಲಿ ಬರೆಯ ತಯಾರಾದ ಪ್ರಚನ ಈ ಚಿತ್ರ ಮಾತ ಇಡೀ ವಿಶ್ವದ ಪುಡಿಚಿನ ತುಳುವೆ ತೂಲಕ ಅವಳ 13ನೇ ತಾರೀಕು ಮಾರ್ಚ್ಗೆ ದುಬೈ ನಡೆಸಿದ ಪ್ರೀಮಿಯರ್ ಶೋ ಅಂಚನೆ 20 ತಾರೀಕಿಗೆ ಈ ಚಿತ್ರ ನಾವು ಒಳ್ಳಿ ಪದದಲ್ಲಿ ತುಳುನಾಡ ಅತ್ಯಂತ ದುಬೈ ಕತಾರ್ ಒಮಾನ್ ಬಹರೇನ್ ತುಯರುಲ್ಲ 27ನೇ ತಾರೀಕು ಮಾರ್ಚ್ ದಾಳಿ ಬೆಂಗಳೂರು ಅಂಚನೆ 5ನೇ ತಾರೀಕು ಏಪ್ರಿಲ್ ದಾಳಿ ಮಹಾನಗರಿ ಮುಂಬೈ ఒక పూనట్ల
ఒక షేరి గారు పెట్టిన అన్న నాకు ప్రకాష్ అనే ఒక శ్రీనివాస్ అనే అంచనే ಶುದ್ಧಕೇರಿ ದೇವಾಡಿಗೆರೆ ಡಾಕ್ಟರ್ ದೇವರಾಜ್ಗೆ ఒక ಮಾತೆಲ್ಲ ಒಟ್ಟಾದ ದೀಪದ ತುಡರನ್ನ ಆರಂಭವಾದ ವಿಶೇಷವಾದ ಕ್ರೀಡ ಸನ್ಮೇಳನ ಸಂದೇಶ ಮಾಡೋಲ್ಲ. ಥ್ಯಾಂಕ್ ಯು. ನೋಡಿ, ಒಂದು ಸುಂದರವಾದಂತಹ ಮಾತಿದೆ. ಯಾರೇ ಒಬ್ಬ ತನ್ನ ಜೀವನದಲ್ಲಿ ಉನ್ನತವಾಗಿರುವಂತಹ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಬೆನ್ನನ್ನ ತಟ್ಟಿ ಪ್ರೋತ್ಸಾಹಿಸುವವರು ಬೇಕಂತೆ. ನಿಜವಾಗಿ ನೋಡಕ್ ಹೋದ್ರೆ ಎರಡು ಕೈಗಳಿಂದ ಕಾಲನ್ನ ಎಳೆಯುವವರ ಸಂಖ್ಯೆ ಜಾಸ್ತಿ. ಅದೇ ಎರಡು ಕೈಗಳಿಂದ ಬೆನ್ನನ್ನ ತಟ್ಟಿ ಆಶೀರ್ವಾದವನ್ನ ನೀಡಿದವರು ಕೇಳ ಚಪ್ಪಾಳೆಯನ್ನು ತಟ್ಟುವಂತಹ ಕಲಾವಿದರು ಇದರಲ್ಲಿ ಯಾವುದೇ ಒಂದು ಚಿತ್ರ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯವಾಗುತ್ತೆ ಎಂಬಂತಹ ಮಾತಿಗೆ ಅರ್ಥರೂಪವಾಗಿ ನಮ್ಮ ಹರೀಶ್ ಶೇರಿಗಾರ್ ಮತ್ತು ಶರ್ಮಿಳಾ ಶೇರಿಗಾರ್ ಪ್ರತಿಯೊಂದು ಹೆಜ್ಜೆಗೂ ಕೂಡ ಗೆಜ್ಜೆ ಅಂತ ದನಿಯನ್ನ ನೀಡಿದವರು. ಅವರು ವೇದಿಕೆಗೆ ಬಂದರು ಅಥವಾ ಬೆಳ್ಳಿ ಪರದೆ ಮೇಲೆ ಬಂದರು ಅಂತಂದ್ರೆ ನಾವೆಲ್ಲರೂ ಕೂಡ ಕಣ್ಣನ್ನ ಮಿಟಿಸ್ತೆ ಅವ್ರನ್ನ ನೋಡ್ತೀವಿ. ಅಂತಹ ಉನ್ನತವಾಗಿರುವಂತಹ ನಟರು, ಉನ್ನತವಾಗಿರುವಂತಹ ಗಾಯಕರು ಕೂಡ ಹೌದು. ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಕೊಟ್ಟು ಬಂದಿರುವಂತಹ ಗೌರವಾನ್ವಿತ ಅನಂತ್ ನಾಗ್ ಅವರಿಗೆ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ಅವರ ಮಾತು ಮುಕ್ತಾಗುವುದನ್ನು ನಾವು ಕಾಣಬೇಕು ಅನ್ನುವಂತಹ ಆಸೆ. ಹಾಗಾಗಿ ಚಪ್ಪಾಳೆ ಮುಖೇನ ಅವರನ್ನ ಮಾತಿಗಾಗಿ ಆಮಂತ್ರಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಶುದ್ಧ ಅನಂತ್ ನಾಗ್ ಅವರಿಗೆ. ನಮಸ್ಕಾರ. ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಚಿತ್ರ ರಸಿಕರೇ, ಇಂದು ನನಗೆ ಬಹಳ ಸಂತೋಷವಾಗ್ತಾ ಇದೆ. ಈ ಚಿತ್ರವನ್ನು ಅದರ ಟ್ರೇಲರ್ ಕಾರ್ಯಕ್ರಮಕ್ಕೆ ಹರೀಶ್ ಅವರು ನನಗೆ ವಿಶೇಷವಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ನಾನು ಅವರು ಮತ್ತು ಶರ್ಮಿಳಾ ಅವರು ಕರೆಗೆ ಹೋಗ್ಬಿಟ್ಟು ಬಂದೇ ಬರ್ತೀನಿ ಅಂತ ಹೇಳಿ ಇವತ್ತು ಬಂದಿದ್ದೀನಿ. ಅವರೇ ಆಗ ಹೇಳಿದ ಹಾಗೆ ಆಕ್ಮೆ ಮೂವೀಸ್ ಇಂಟರ್ನ್ಯಾಷನಲ್ ಬ್ಯಾನರ್ ಕೆಳಗಡೆ ಅವರು 3 ಚಿತ್ರಗಳನ್ನು ಮಾಡಿದ್ರು. ಎಲ್ಲ 3 ಚಿತ್ರಗಳಲ್ಲಿ ನಾನು ನೋಡಿದ್ದೆ. ಅದೇ ಥರ ತುಳು ಫಿಲ್ಮಲ್ಲೂ ಕೂಡ ಇದು ಮಾಡ್ತೀರಾ, ಮಾಡಬೇಕು ಅಂತ ಕೇಳಿದಾಗ ಬಹಳ ಸಮಾಧಾನವಾಯಿತು. ಯಾಕಂದರೆ ಹಿಂದೆ ನಿಜ ಹೇಳಬೇಕಂದ್ರೆ ಅನೇಕ ಮಿತ್ರರು ಕೇಳ್ಕೊಂಡಿದ್ರು ತುಳುನಲ್ಲಿ ಒಂದು ಫಿಲ್ಮ್ ಮಾಡಬೇಕು ಅಂತ. ಅಂದರೆ ಸಮಾಧಾನಕರವಾದ ಈ ಪಾತ್ರವಾಗಿದೆ ಅಥವಾ ಸ್ಕ್ರಿಪ್ಟ್ ಥರ ಏನು ಚಿತ್ರಕಥೆ ಇರ್ತದೆ ಅಂತ ನನಗೆ ಅಷ್ಟು ಹಿಡಿಸಿರಲಿಲ್ಲ. ಅದಕ್ಕೆ ನಾನು ಪ್ರತಿ ಸಲ ಕ್ಷಮಿಸಿಕೊಂಡೆ, ಅವ್ರಿಗೆ ಕ್ಷಮಿಸಿ ಅಂತ ಹೇಳಿ ಮಾಡಿರಲಿಲ್ಲ. ಆದರೆ ಈ ಸಲ ಈ ಚಿತ್ರದಲ್ಲಿ ಈ ಇಂಗ್ಲಿಷ್ ಎಕ್ಲಿಕ್ಕೆ ಪೂಜೆ ಬರೋದಾಗ್ತಾ ಇದೆ. ನಾನು ಹಾಗೆ ಈಗ ನಾನು ಹೇಳಬೇಕಾದ್ರೆ ಈ ತುಳು ಎಕ್ಲಿಕ್ಕೆ ಪೂಜೆ ಬರೋದಂತ ಹೇಳುವ. ಆದರೂ ನಾವು 2 ವರ್ಷ ಬಾಲ್ಯದಲ್ಲಿ ಉಡುಪಿನಲ್ಲಿ ಕಳೆದಾಗ ತುಳು ಭಾಷೆಯಲ್ಲಿ ಮಾತಾಡ್ತಿದ್ದೇನೆ. 2 ವರ್ಷಗಳ ಕಾಲ ಇಲ್ಲಿ ಉಡುಪಿ ಸ್ಕೂಲಲ್ಲಿ ನಾನು ಓದಿದ್ದೆ. ಉಡುಪಿಯಲ್ಲೇ ನನ್ನ ತಮ್ಮ ಶಂಕರ್ ಕೂಡ ಹುಟ್ಟಿದ್ದು. ಸೊ ಇದೊಂದು ಸುವರ್ಣಾವಕಾಶ ಅಂತೇಳಿ ಸೂರಜ್ ಶೆಟ್ಟಿ ವಿಶೇಷವಾಗಿ ಒಂದು ಪಾತ್ರ ನಿರ್ಮಿಸಿ ಇದೊಂದು ಬಹಳ ಒಳ್ಳೆಯ ಚಿತ್ರವನ್ನು ಶರ್ಮಿಳಾ ಮತ್ತು ಹರೀಶ್ ಶೇರಿಗಾರ್ ಅವರು ತುಳು ಜನರಿಗೆ ಕೊಟ್ಟಿದ್ದಾರೆ, ಅರ್ಪಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಯಾವ ಹಿಂಜರಿಕೆ ಇಲ್ಲ. ಯಾಕಂದರೆ ಬಹಳ ಹಿಂದೆ ಕೂಡ ಸೂರಜ್ ಈ ಒಳ್ಳೆಯ ಚಿತ್ರಗಳನ್ನು ಮಾಡಿ ಯಶಸ್ಸನ್ನು ಕಂಡಿದ್ದಾರೆ. ಅವರಿಗೆ ತುಳುನಾಡಿನಲ್ಲಿ ಬಹಳ ಬೆಂಬಲ ಸಿಕ್ಕಿದೆ, ಶಬಾಸ್ಗಿರಿ ಕೂಡ ಸಿಕ್ಕಿದೆ. ಅದೇ ರೀತಿ ಈ ಚಿತ್ರದಲ್ಲೂ ಕೂಡ ಕಥಾನಕ ಏನಿದೆ ನನಗೆ ಹರೀಶ್ ಅವರು ಹೇಳಿದ್ದಾರೆ. ಒಂದು ಹಾಸ್ಯಮಯವಾದ ಒಂದು ಸುಂದರವಾದ ಚಿತ್ರವನ್ನು ಅವರು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದರ ಪ್ರಸ್ತುತತೆ ಈಗಿನ ಜನಾಂಗಕ್ಕೆ ಅಥವಾ ಹಿಂದಿನ ಪೀಳಿಗೆಗಳಿಗೂ ಕೂಡ ಬಹಳ ಅನ್ವಯವಾಗುವಂತಹ ಒಂದು ಕಥೆ ಇದೆ. ಚಿತ್ರ ಖಂಡಿತವಾಗಿಯೂ ತುಳುವರು ನೋಡಿ ಆನಂದಿಸ್ತಾರೆ ಅನ್ನೋ ಭರವಸೆ ಇದೆ. ನಾನು ಕೂಡ ನನ್ನ ಪಾತ್ರವನ್ನು ಮಾಡಿದ್ದೀನಿ, ಆದರೆ ಇಡೀ ಚಿತ್ರವನ್ನು ಇನ್ನೂ ನೋಡಿಲ್ಲ. ನೋಡಬೇಕಾದ ಕಾತರ, ನೋಡಬೇಕು ಅಂತ ಕಾತರ ಕೂಡ ನನಗಿದೆ. 2 ವಾರಗಳಲ್ಲಿ ಈ ಚಿತ್ರ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ 27ನೇ ತಾರೀಕಿಗೆ, ಹಾಗೆ ವಿಶ್ವದಾದ್ಯಂತ ಬಿಡುಗಡೆ ಮಾಡಬೇಕು ಅಂತ ಆಸ್ ಯೂಶುವಲ್ ಈ ಹರೀಶ್ ಅವರು ಈ ಥಿಂಕ್ಸ್ ಬಿಗ್, ಈ ಆಕ್ಟ್ಸ್ ಬಿಗ್ ಅಂಡ್ ಅಚೀವ್ಸ್ ಬಿಗ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಈ ಚಿತ್ರದ ಮೂಲಕ ಈ ಪ್ರೇ ಟು ಗಾಡ್ ಅಂಡ್ ತುಳು ಅವರಿಗೆಲ್ಲ ಪ್ರಾರ್ಥಿಸ್ತೇನೆ. ಈ ಚಿತ್ರಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟು ನೋಡಿ ಆನಂದಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಏನು ಟ್ರೇಲರ್ ಬಿಡುಗಡೆ ಇದೆ ಈ ಸಂದರ್ಭಕ್ಕೆ ಈ ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದಕ್ಕೆ
ಭೇಟಿಯಾಗಿದ್ದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ನಮಸ್ಕಾರ. ತಾಟಿ ನಿಜವಾದ ಕಮ್ಮಿ ಆದ್ರೆ ಜೋರ ಹೆಚ್ಚಿನ ತಾಟಿ ನಮ್ಮ ಮಾತನ್ನು ಮುಗಿದ ವಿಶೇಷವಾದ ದೂರದ ಬ್ಯಾಂಗ್ಳೂರ್ದು ಆ ಏತು ಬಿಸಿತ್ತನ ಮೋಕೆ ನೀರು ಬತ್ತಿನಂಚಿನ ಈ ಕಾರ್ಯಕ್ರಮ ನಿಜವಾದ ಬೈದಿನಂಚಿನ ಈತ ಜನಕ್ಕೆ ಮುಕ್ಕಾಲಷ್ಟು ಜನ ಬೈದಿನ ಅನಂತಾನಂತ ಯಾರು ತಪ್ಪ ಪೂಜೆ ಅಂಚಿನ ತೂಪು ನಂಚಿನದೇ ಮೂಣೆ ಅದನ್ನ ತೇಲಿಕೆ ಅದನ್ನ ಕಂಡು ಇದು ಮೂನಿತಿನ ಮತ್ತೆ ಬೋಡಿಗೆ ನಾವು ಆಯ್ತು ಕೊಟ್ಟು ಇಂಥ ಕಾರ್ಯಕ್ರಮ ಬತ್ತಿಯದನ್ನು ಬಂದಾಗ ತುಳರ್ದ ಬಲ್ಪುದ ಕಣೆ ನನ್ನ ಪಾತ್ರೆಲ್ಲ ಆತೆ ಮುತ್ತುದ ಕಣೆ ಮತ್ತು ನಮಗೆ ಸೇರು ಬತ್ತಿನಂಚಿನ ಏನಕ್ಕೆ ವಿಶೇಷವಾಗಿ ನೆಚ್ಚಿನ ಸೊನ್ನೆ ನಾವಾಗಿಂದ ತುಳುವೇ ಮಾತಾಡ್ತಿರೋದು ಯಾಕಂತಂದ್ರೆ ತುಳು ಚಿತ್ರ ನೀವು ಇನ್ಮೇಲೆ ಇನ್ನಷ್ಟು ತುಳು ಚಿತ್ರದಲ್ಲಿ ಅಭಿನಯಿಸಬೇಕು ಅಂತ ಆಸೆ, ಅದರ ಜೊತೆಗೆ ಒಂದೊಂದು ಎಲ್ಲ ಮಾಧ್ಯಮದ ಮಿತ್ರರು ಕೂಡ ತುಳುವಲ್ಲೇ ಮಾತಾಡಬೇಕು ಅನ್ನೋ ಆಸೆನ ಇನ್ನು ಮುಂದೆ ನಾವು ನೋಡಿ ಸಿಗ್ತೇವೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ನಾನು ಎಕರಾದಿಂಚ ಬಾರಿ ಮೋಕೆಡ್ ಓರ್ಮನಿ ಮನಂಚಿನ ವ್ಯಕ್ತಿ ನಮ್ಮ ಮೋಕೆದ ವೈದ್ಯೋ ನಾರಾಯಣರಿ ಪರಮಿಂಚಿನ ಮಾತರೆ ಪ್ರಾರ್ಥನೆ ಗೌರವಗಳಿತ ಕಿವಿ ದೇವಾಲಿಗೆ ಆರು ಪತ್ತಿನ ಮಾತಿರಲ್ಲ ರಟ್ಟು ಪಾತ್ರದ ಶುಭಾಶಯದ ನುಡಿಯನ್ನು ಕೊರಡು ಬಂದ ಕೇಳೋಣ. ಮತ್ತು ಹರೀಶ್ ಅವರೇ, ಶಂಕರ್ ಅವರೇ, ಸುರೇಶ್ ಅವರೇ, ಮತ್ತು ನನ್ನ ಮಿತ್ರರೇ ಮತ್ತು ಈ ನಡೆದಿರುವಂಥ ಹರೀಶ್ ಅವರು ಎಲ್ಲ ಪ್ರೇಕ್ಷಕರು, ನಾನು ಅವರ ಮೂರನೇ ಸಿನಿಮಾ ನೋಡಿದ್ದೇನೆ. ಮಾರ್ಕೆಟ್ ಇಟ್ಟುವಾಗಿ ಅದು ಅದು ಅತಿ ಖರ್ಚಿನ ಸಿನಿಮಾ. ಆದರೆ ಇವತ್ತು ಹುಡುಗಿ ವಿಚಾರ ಮಾಡುವಾಗ ಅವರಿಗೆ ಸ್ವಲ್ಪ ಈ ವಿಷಯದಲ್ಲಿ ಅನುಭವ ಬಂದಿದೆ. ದೊಡ್ಡ ಕಟ್ಟುಗಳು ಸಣ್ಣ ಕಟ್ಟುಗಳು ಅಂತ ಹೇಳಿ ನಮ್ಮ ತುಳು ಭಾಷೆಯ ಒಂದು ಅವರ ಇಚ್ಛೆಯಾಗಿತ್ತು. ಅವರು ಮಾಡಿ ಟೀಸರ್ ನೋಡಿದ ಕೂಡ ಇಂಗ್ಲೀಷ್ ಪಿಕ್ಚರ್ನಲ್ಲಿ ಹಾಸ್ಯಮಯವಾದ ಸೀನ್ಗಳಿವೆ. ಇದು ಈ ಸಿನಿಮಾ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ನಾವೆಲ್ಲರೂ ಅದನ್ನು ನೋಡಿ ಅವರಿಗೆ ಸಹಕಾರ ಮಾಡಿ ಅವರು ಹೇಳಿದಂತೆ ಪ್ರತಿ ವರ್ಷ ಒಂದು ತುಳು ಸಿನಿಮಾವನ್ನು ಅವರು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತಾ ಈ ಸಿನಿಮಾವು ಅವರಿಗೆ ಸಂಪೂರ್ಣವಾದ ಆರ್ಥಿಕ ಬೆಂಬಲವನ್ನು ನೀಡುವಂತಾಗಲಿ ಮತ್ತು ಅವರ ಪ್ರಯತ್ನಕ್ಕೆ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ನಿರ್ಣಯವಾದಂಥ ಒಂದು ಯೋಗ್ಯತೆಯಾಗಲಿ ಅಂತ ಹೇಳಿ ಅವರಿಗೆ ವಲಯದಲ್ಲಿ ಸುಲಭವಾಗಿ ಮತ್ತು ಸುಗಮವಾಗಿ ನಡೆಯಲಿ ಅಂತ ಹೇಳಿ ನನ್ನ ಈ ಭಾಷಣ ಡಾಕ್ಟರ್ ದೇವರಾಜ್ ಕೆ ಬೇರೆ ವಿಶೇಷವಾದ ಬತ್ತಿನ ಮಾತಿನಿಂದ ಈ ಮೂವಿಗಳ ರಟ್ಟು ಪಾತ್ರದ ಶುಭಾಶಯದ ನುಡಿಯನ್ನು ಕೊರಡು. ಚಾವಡಿದ ಬಿತ್ತಿನ ಮಾತುಕನ್ನೆ ಮುಲ್ಪ ನೆರೆದಿದ್ದಿನ ಮಾತೆಯನ್ನು ಆತ್ಮೀಯ ಬಂಧು ಲೇಖಕ ಪತ್ರಕರ್ತರು ಈ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಬಹಳ ಸಂತೋಷ. ಯಾಕೆಂದು ಪಲ್ಲವಿ ಮುಹೂರ್ತದ ಸಮಯವು ಕೂಡ ಬತ್ತಿದ್ದೆ. ಹರೀಶ್ ಹೇಳಿಕಾದ್ರೆ ಈ ತುಳು ಫಿಲ್ಮ್ಗೆ ಬತ್ತಿನ ತುಳು ಆನಂದ ಬಲ ಬತ್ತಿನ ಇದನ್ನೆಲ್ಲ ನಮ್ಮ ತುಳು ಫಿಲ್ಮ್ ಮುದ್ದೇಳಿದ ಮಿದ್ದ ಆದಂತನಲ್ಲ ಮಸ್ತ್ ಜನಕ್ಕೆ ಕೊಂಚ ನಾಯಕತ್ವ ಬೊಕ್ಕ ಆ ಫೈನಾನ್ಷಿಯಲ್ ಸಪೋರ್ಟ್ ಆರ್ಥಿಕ ಕೆಪಾಸಿಟಿ ಕಡಿಮೆ ಪನ್ಪನಲ್ಲಿ ಆಡ ಹರೀಶ್ ಹೇಳಿಕೆ ಬರ್ತನೆ ಅವ್ರಿಗೆ ಭಾರಿ ಮನೋದು ಸಂತೋಷ. ನಮ್ಮ ತುಳು ಫಿಲ್ಮ್ಗೂ ತುಳು ಫಿಲ್ಮ್ ಇಂಡಸ್ಟ್ರಿಗೆ ಗಂಟೆ ಒಂದು ಅವಕಾಶ ಬರ್ತದೆ ಪಡೆದಿದ್ದೆ. ಅಂಚನೆ ಈಗ ಭಾರಿ ಬೇಗಳು ಈ ತುಳು ಫಿಲ್ಮ್ ಅನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಈ ತುಳುವಂತ ಬಗ್ಗೆ ಇಲ್ಲಿ ಮಾತಾಡಿಗಳ ಜಾಸ್ತಿ ಅಭಿಮಾನ ಉಂಟು. ಒಕ್ಕ ನಮ್ಮ ಫಿಲ್ಮ್ ತೂಪಿನ ಉದ್ದೇಶ ಮನೋರಂಜನೆ ಆಗುತ್ತೆ. ಇತ್ತ ಮಾತ ಈ ಟೆನ್ಷನ್ ಲೈಫ್ಗಳು ನನಗೆ ಜೋಕಿನದ್ದು ಬತ್ತಿನ ಬರಬೇಕ ಎಂಗೂ ಕೂಡ ಇತ್ತೆ ತುಳು ಫಿಲ್ಮ್ ಜಾಸ್ತಿ ತೂಪ ದಾಯಕ ಬರ್ಲಿಕ್ಕೆ ಅಲ್ಲಿ ಒಪ್ಪಿಕೊಂಡ ಎರಡು ಪೂಜೆಗೆ ಬಾರಿ ತೆರವುತ್ತದೆ ಉದ್ದೇಶ. ಈ ಫಿಲ್ಮ್ಗಳು ದೊಡ್ಡಿನ ತೆಪ್ಪರ ಅವಕಾಶ ತಗೊಳ್ತೇನೆ. ಅನಂತನಾಗಿರು ಕೂಡ ಈ ಒಂದು ಕಾರ್ಯಕ್ರಮಗಳು ಈ ಒಂದು ಫಿಲ್ಮ್ ಭಾಗವಹಿಸಿದಿನ ನನಗೆ ಹೆಚ್ಚಿನ ಒಂದು ಹೆಮ್ಮೆ ಕನ್ನಡದಲ್ಲಿ ಆಗಲೇ ಮಾತೆರೆಗಳ ದೇವರೆಡ್ಡೆ ಮಾರ್ಪಾಡು ಈ ತುಳು ಫಿಲ್ಮು ಎಡ್ಡೆ ಪುದಾರ ಕನ್ನಡ ಹರೀಶ್ ಹೇರಿಗೆರಿಗೆ ಮೂಚಿನ ಫಿಲ್ಮ್ ಮೂಚಿ ಕರೆನ ಮೂಚಿ ಕನ್ನಡ ಫಿಲ್ಮ್ ಕೂಡ ಪುದಾರ ಬೈದಿದೆ. ಆಡ ಪಾಡ್ದಿನ ದುಡ್ಡು ಬರೋದು ಬೇರೆ ಕಷ್ಟ ಪಂಡದೆ ಆಲೋಚನೆ ಆಗ್ಬಿಟ್ಟು ಪದ್ಧತಿನ ಸಂತೋಷ. ಆಡ ಈ ತುಳು ಫಿಲ್ಮ್ ಹೊಡೆದ ಅದ್ರ ಎಡ್ಡೆ ಆದಾಯ ಬರಡೆ ಬೊಕ್ಕ ನನಾದ ತುಳು ಫಿಲ್ಮ್ ಬರಡೆ ಬೊಕ್ಕ ಬೋಡ್ತಿನಾದ ನಮ್ಮ ತುಳು ಕಲಾವಿದರೇ ನಮ್ಮ ಸಾಹಿತ್ಯ ಲೈನ್ ಕೂಡ ಒಂದು ತುಳು ಫಿಲ್ಮ್ ಭಾಗವಹಿಸಿದ್ರೆ ತುಂಬ ಕೊರುವೆ ಅವಕಾಶ ಪಡೆದಕ್ಕೆ ಆಶೆ ಉಂಟು. ಕೊರಡು ನೋಡಿದ್ದೆ ಆಟದ ಕೇಂದ್ರದಲ್ಲೂ ದಯಪಟ್ಟಿಗೆ ಶಾಹಿಲ್ ಕನ್ನಡ ಫಿಲ್ಮ್ ಒಂದು ಆ್ಯಕ್ಟ್ ಮಾಡ್ತಿದೆ ಅಂಚೆ ಏನಂದ್ರೆ ಅವರಿಗೆ ತುಳುಟ್ಲ ಒಂದು ಮಲ್ಪಟ್ಟು ಬರ್ತಾರೆ. ಅದೇ ಒಂದು ಆಶೆ ಉಂಟು. ಎಂಡವರ ಪಣಿಯಲ್ಲ ಬರ್ತೀರಿ ಈ ಒಂದು ಹರೀಶರಿಗೆ ಇವೇ ಪಲ್ಲೆ ಪಡೆದ ಒಂದು ಅವಕಾಶ ಐಕ್ಲಾಯನ ಉಪಯೋಗ ಮಾಡ್ತಾರೆ. ಅಂಚೆ ಏನಂತಂದ್ರೆ ನನಾತಿರಿಗೆ ದೇವರ ಶಕ್ತಿ ಬರಡೆ
ನನಾತಿಂಚಿನ ತುಳು ಫಿಲ್ಮ್ ಬರಡು ಅಂಚನೆ ಆದಾಯ ಬರಡು ನನಾತ್ ಶ್ರೇಯಸ್ಸು ಬರಡು ಪಡೆದು ದೇವರ ಪ್ರಾರ್ಥನೆ ಮಾಡ್ತದ್ದು ಏನಾದ್ರು ಮುಗಿಪುವೆ ಬೊಕ್ಕ ಈ ತುಳು ಫಿಲ್ಮದ ಬಗ್ಗೆ ಬೆವೋಡ್ತಿನಂತೆ ಜನಗಳಿಗೆ ಒಂದು ಪಬ್ಲಿಸಿಟಿ ತೆಗೆದಿದೆ ಅವಕಾಶ ತೆಗೆದಿದೆ ಅಂಚೆಯಿಟ್ಟಾದ್ರೆ ಖಂಡಿತವಾದ ಈ ತುಳು ಫಿಲ್ಮ್ ಇಂಗ್ಲಿಷ್ ಎಂಕ್ಲೈಕ್ ಪರ್ಪಿಟಿ ಬ್ರೋ ಖಂಡಿತವಾದ ಸಕ್ಸಸ್ ಅಪ್ಪ ಪಡೆದು ಎಲ್ಲ ಒಂದು ಭಾವನೆ ಯಾಕೆ ದೇವರ ಆಶೀರ್ವಾದ ಉಂಡು ಪಡೆದು ಎಂಬುದು ಮಾತ್ರ ಜೋರಾಣಿಸಿನ ತಾಟಿ ಕೊರಿಯರ್ ನಾಡ ನಮ್ಮ ಟ್ರೇಲರ್ ಬಿಡುಗಡೆ ಮಾಡುವ ಥ್ಯಾಂಕ್ ಯು ಸೋ ಮಚ್ ವಿ ಪ್ರೆಸೆಂಟ್ ಟ್ರೇಲರ್ ರೈಟ್ ಇದು ಆಲ್ರೆಡಿ ಬರ್ತಾಡ ನೀವು ಶೇರ್ ಮಾಡ್ಕೊಳ್ಳಿ ಬರೋದು ವಿಶೇಷವಾದ ಮಟ್ಟಿಗೂ ಕಿಶೋರಿ ಶೇಖರ್ ವೇದಿಕೆ ದೈಮಂತ ಬರೋಡು ಪದಕ್ಕೆ ನಮ್ಮ ಆಚೆ ಮೋಹನ್ ಕೊಪ್ಪಲ ದೈಮಂತ ವೇದಿಕೆ ಬರೋಡು ಅಂಚನೆ ಗೌರವಾನ್ವಿತ ಪ್ರಕಾಶ್ ಪಾಂಡೇಶ್ವರ್ ಸರ್ ದೈಮಂತ ಒಂಜಿಗರಿಗೆ ಮೂಜಿ ಜನ ವೇದಿಕೆ ಬರೋಡು ಪದಕ್ಕೆ ನಮ್ಮ ಜೋರಾಣಿಸಿನ ತಾಟಿ ಮತ್ತು ವೇದಿಕೆಗೆ ಎದ್ಕೊಳ್ಳೆ ಕಿಶೋರಿ ಶೇಖರ್ ಮೋಹನ್ ಕೊಪ್ಪಲ ಅಂಚನೆ ಪ್ರಕಾಶ್ ಪಾಂಡೇಶ್ವರ್ ಬೇರೆ ಅಂಚನೆ ನಾವು ಮಾತಾಡ್ಬಾರಿ ಗಾತ್ರಡ ಏಪ ಒಳ್ಳಿ ಪರದ ಬಿಟ್ಟು ಬರ್ಪ ಪದಕ್ಕೆ ಆತುಪ್ಪ ನಾವು ಮಾತಾಡಲ್ಲ ಹೋಗಿದ ಗೌರವಾನ್ವಿತ ನವೀನ್ ಡಿ ಪಡೀಲ್ ಸರ್ ದೈಮಂತೀರ್ಲ ವೇದಿಕೆ ಬರೋಡು ಗೌರವಾನ್ವಿತ ಭೋಜರಾಜ್ ವಾಮಂಜು ದೈಮಂತೀರ್ಲ ಮಿತ್ರ ಚಾವಡಿ ಬರೋಡು ಪದಕ್ಕೆ ಅಂಚನೆ ಈ ಬರೋದ ಚಿತ್ರದ ನಾಯಕ ನಟಿಯಾದ ಬಾರಿ ಬರೋಡು ಪದ್ಯ ಮಾಡ್ತಾರೆ ಬಾರಿ ಬರೋಡು ಡಾನ್ಸ್ ಮಾಡ್ತಾರೆ ಆದ್ರೆ ನಟನೆಲ್ಲ ಎಕ್ಸ್ಪರ್ಟ್ ಅಂದ್ಕೊಳ್ಳಿ ನಾವು ಮಾತಾಡೋ ಹೋಗಿಲ್ಲ ಪೃಥ್ವಿ ಅಂಬರ್ ಅರೆಲ್ಲ ಮಿತ್ರ ಚಾವಡಿ ಹೋಗಿ ಎದುರುಕೊಳ್ಳೋದಿಲ್ಲ ಉಮ್ಮಿದಾದ ಪತ್ರದ ನಮ್ಮನ್ನು ಚುಚ್ಚಿದಿನಾರೆ ನನ್ನ ಇಂಗ್ಲಿಷ್ ಕಲ್ತಾರ ನಮ್ಮ ಎದುರು ಬರ್ಕೊಂಡಾರೆ ಈ ಬರೋದ ಚಿತ್ರದ ನಾಯಕ ನಟಿ ನವ್ಯ ಪೂಜಾರಿ ಅರೆಲ್ಲ ವೇದಿಕೆಗೆ ನಮ್ಮ ಮೋಕಿಡಿ ಎದುರುಕೊಳ್ಳೋದಿಲ್ಲ ಅಂಚನೆ ನಾನ್ ಸ್ಟಾಪ್ ಡೈಲಾಗ್ ಸರ್ದಾರೆ ನಾವು ಮೋಕಿದ ಗೌರವಾನ್ವಿತ ಉಮೇಶ್ ಮಿಜಾರ್ ಮತ್ತದ ಮಿತ್ರ ಚಾವಡಿಗೆ ಮೋಕಿಡಿ ಎದುರುಕೊಳ್ಳೋದಿಲ್ಲ ತಟ್ಟಿನ ಮಾನದೊಟ್ಟಿಗೆ ಎದುರುಕೊಳ್ಳೆ ಅಂಚನೆ ತಮಾಷೆ ಫ್ಯಾಕ್ಟರಿ ದೊಡ್ಡ ಬರ್ತದ ಕಿರಿಕಿರಿ ನಮಗೆ ಕೊಡ್ಕೊಂಡಾರ ಚಿತ್ರದ ಬೊಳ್ಳಿ ಬರ್ತಿರೋದನ್ನ ಖಂಡಿತವಾದ ನಮ್ಮ ತಿಳಿಪವನಾರ ನಮ್ಮ ಮಾತಿನ ಮೋಕಿದ ವಿಸ್ಮಯ ವಿನಾಯಕ್ ಅರೆಲ್ಲ ಮಿತ್ರ ಚಾವಡಿಗೆ ಮೋಕಿಡಿ ಎದುರುಕೊಳ್ಳೋದಿಲ್ಲ ಮಾತ ಗಣ್ಯರ ವಿಶೇಷವಾದ ನಮ್ಮ ತುಳು ಚಿತ್ರರಂಗದ ಸಾಧಕಿಯರನ್ನು ಬರೋನೆ ನಮ್ಮ ವಿಶೇಷವಾದ ತುಳು ಚಿತ್ರರಂಗಕ್ಕೆ ಪೊಣಿತಿನಗಳನ್ನು ಬರೋನೆ ಬತ್ತಿನಂಚಿನ ಮಾತ ಗಣ್ಯರಿಗೆ ರೆಡ್ ಪಾತ್ರದ ಶುಭಾಶಯ ನೋಡಿಕೊಂಡು ಬಂದಿರುವ ಸುರುಕಾದ ರಂಗಸಭೆಯ ಸಾಕ್ಷಿ ಲಯನ್ ಕಿಶೋರಿ ಶೇಖರ್ ಮಾತ ತುಳು ಸಿನಿಮಾದ ಪ್ರೇಕ್ಷಕರೇ ಅಂಚನೆ ಅಭಿಮಾನಿಗಳೇ ಬಾರಿ ಒಂದು ಇಂಗ್ಲೀಷ್ ಮತ್ತು ಒಂದು ಪಿಕ್ಚರ್ ಎಷ್ಟು 26 ನಮ್ಮ ಕುಡ್ಲದ ಅಂಚನೆ ನಮ್ಮ ಕಲಾವಿದ ಮಾತ ಕಲಿತು ಕಮ್ಮಿ ಬತ್ಮೂಜಿ ಸೆಂಟರ್ ಬಿಡುಗಡೆ ಅವರುಂಡು ಈ ಒಂದು ಸಿನಿಮಾಗಳು ನಮ್ಮ ಮಾತೆಲ್ಲ ತೂದು ನಮ್ಮ ಸಪೋರ್ಟ್ ಮಾಡ್ಬೋದು ದಾಪಂಡ ಇಲ್ಲಾಡ ಕುಲ್ಲೂರು ಇಂಗ್ಲೀಷ್ ಎಂಟೆಂಟುಗೆ ಪಂಡಿ ಪಕ್ಕ ಬಿದ್ದಾಗಂತ ಶುರುವಾಗ ತೋದು ಪಕ್ಕ ರಂಗ ಸತ್ತಿ ಮುಂದೆ ಸತ್ತಿ ತೂದು ಸಿನಿಮಾಗೆ ಎಂದ ಅವರು ಸಿನಿಮಾ ಮಲ್ಪುರ ಮಾತು ಸುಲಭ ಸಿನಿಮಾ ಮಲ್ಪುರ ಕಮ್ಮಿಟ್ಲ ಒಂಜಿ ಸಿಆರ್ ಐದು ಲೆಚ್ಚ ಪಾಡ್ತೇವೆ ಹರೀಶ್ ಶೇರಿಗಾರು ಅಂದರೆ ನಮ್ಮ ಆ ಸಿನಿಮಾವನ್ನು ತೂದು ಪ್ರೋತ್ಸಾಹ ಮಾಡ್ಬೋದು ಮಾತೆಲ್ಲ ಎಂಟೆಂಟಿಗೆ ಪನ್ನೊಂದು ಪ್ರತಿಯೊಂದು ಎಲ್ಲ ಸಿನಿಮಾದ ಥಿಯೇಟರ್ಗೆ ಬಂದು ಸಿನಿಮಾದ ಮಲ್ಪುರ ಪಡೆದು ಈ ಪೊತ್ತುಗಳು ನಿಗಳ ಮಾತಲ್ಲಿ ಕೇಂದ್ರದಲ್ಲಿ ಜೈ ಹಿಂದಿ ಕರ್ನಾಟಕ ಲಯನ್ ಕಿಶೋರಿ ಶೇಖರ್ಗೆ ಎಲ್ಲರೂ ನಮ್ಮೊಟ್ಟಿಗೆ ಒಪ್ಪಿದ್ದಾರೆ ಗೌರವಾನ್ವಿತ ಪ್ರಕಾಶ್ ಪಾಂಡೇಶ್ವರ್ ಸರ್ ಮತ್ತು ನಮ್ಮ ಮಾತರಿಗೆ ರೆಡ್ ಪಾತ್ರದ ಶುಭಾಶಯದ ನುಡಿ ನಮಸ್ಕಾರ ಮಾತಾಡಿಲ್ಲ ಇಂಗ್ಲೀಷ್ ಮಲ್ಪನ ಚಿತ್ರ 20 ತಾರೀಕಿಗೆ ರಿಲೀಸ್ ಆಗುವುದು ಸೆನ್ಸರ್ ಆಪುನಾಗರೆ ಆಯ್ಬೆಟ್ಟಿಗೆ ಹೆಂಗೆ ಕಲ್ಪಡ್ತೀನಿ ಫೋನ್ ಬರ್ತದೆ ಇಂಗ್ಲೀಷ್ ಪಿಕ್ಚರ್ ಸೂಪರ್ ಆಗ್ತದೆ ಬಾರಿ ಸೋಕ್ ಆಗ್ತದೆ ಬಾರಿ ನೀಟ್ ಪಿಕ್ಚರ್ ಒಂದು ವರ್ಗರ್ಲೆತ್ತಿ ಇಡೀ ಕಾಮಿಡಿ ಫ್ಯಾಮಿಲಿ ದೊಡ್ಡ ತೂಪನ ತಿರ್ತಿ ಫಸ್ಟ್ ಕ್ಲಾಸ್ ಒಂದು ಪಿಕ್ಚರ್ ಬಂದಿದೆ ಮಸ್ತ್ ಖುಷಿ ಆಡಿ ಅಲ್ಲಿ ಸೇರಿದ್ದಾರೆ ಸುರುಟ ತುಳು ಪಿಕ್ಚರ್ ಬಂದಿದ್ದಾರೆ ಈ ಪಿಕ್ಚರ್ ಹಿಟ್ ಆಗಿ ಅದು ವರ್ಷಕ್ಕೊಂದು ಪಿಕ್ಚರ್ ಬಂದ್ಲಕ ತುಳು ಪಿಕ್ಚರ್ ಬಂದ್ಲಕ ಅವಾರ್ಡ್ ಪಡೆದಿದೆ ಈ ಪಿಕ್ಚರ್ ಮಾತೆಲ್ಲ ಸೇರಿದೆ ಗೆಂದಾಜ್ ಬರಲಿ ಬಂದು ನಮಸ್ಕಾರ ಮಾತಾಡಿ ನಮ್ಮೊಟ್ಟಿಗೆ ಪುನಃ ರಂಗನಟೆ ಅಂಚನೆ ಕಾರ್ಯಕ್ರಮ ಸಂಘಟಕರು ನಮ್ಮ ಮೋಹನ್ ಗೋಪಾಲ ಸುರುಕಾದ ಇರೋದು ರೆಡ್ ಶುಭಾಶಯದ ನುಡಿ ಈಗ ಇಂಗ್ಲೀಷ್ ಪಿಕ್ಚರ್ದ ಟೀಸರ್ಗೆ ವರ್ಷೋಕಾಡಿ ಅಂಚನೆ ತುಳು ಪಿಕ್ಚರ್ಗೆ ಮಾತೆಲ್ಲ ಸಪೋರ್ಟ್ ಮಾಡ್ಬೋದು ಅಂಚನೆ
ಕೆ ಸೂರಶೇಖರ ನಿರ್ದೇಶಕರು ಅನಿಸೇರಿಗಾರ ನಿರ್ಮಾಣಗಳು ಇಂಕೊಂಜಿ ಈ ಪಿಕ್ಚರ್ ಅವಕಾಶ ಬರ್ತೇವೆ ಅಕ್ಲಿಗೆ ಸುಳುಕಾದಿ ಅಲ್ಲಿ ಸ್ವಲ್ಪ ಸ್ವಲ್ಪ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಸೊಲ್ಮೇಲೆ ಅದು ಅದ್ರ ಪಾತ್ರ ಜಾಸ್ತಿ ನಮ್ಮ ತಿರುಪವನ ಖಂಡಿತವಾಗಿಲ್ಲ. ವಿಶೇಷವಾದ ಏಕೋ ಚಿತ್ರಣ ತೂಕ ನಮ್ಮ ಹಾಸ್ಯದ ರಸನ ನಮಗೆ ಪಟ್ಟುಕೊಂಡ ಮುಖೇನ ನಿಜವಾದ ತುಂಡನಿರುತ್ತೆ ಮಾತಿಲ್ಲ ಕೇಳ್ಕೊಂಡು ನಮ್ಮ ಮೋಕದ ನವೀನ್ ಡಿ ಪಡೇಲ್ ಸರ್ ನಟ ಪಾತ್ರದ ಶುಭಾಶಯದ ನುಡಿ ಇರ್ನ ಚಿತ್ರದ ಬಗ್ಗೆ ಇರ್ನ ಕಲಾವಿ ಮಾಡಿದ್ರು. ಎಲ್ರಿಗೂ ಶುಭವಾಗಲಿ. ಮಾತಿರಿಗಳ ಉಡಲು ದಿನ ಸೊನ್ನೆಲು ಆ ರಸ ಬಂಡಿರೋ ಇತ್ತೆ ಕೆಲವು ಸುಮಾರು ಪಿಕ್ಚರ್ ಪುಂಡು ಪುಂಡುದು ರಸ ಪ್ರಭೂತು ಈಗ ಮಲ್ಲ ಖುಷಿ ಬಂದಾಗ ಒಂಜಿ ದುಬೈದ ಉದ್ಯಮಿ ತುಳು ಚಿತ್ರರಂಗವು ಚಿತ್ರ ನಿರ್ಮಾಪಕರಾದ ವೈದ್ಯನ ಮಾಮಲ್ಲ ಸಂತೋಷ ಅಂಚನೆ ಸುರಾಜ್ ಶೆಟ್ಟರ್ ನಿರ್ದೇಶನ ಮಂದಿರ ನಾಲ್ನೇ ಸಿನಿಮಾ ಐದು ಮಲ್ಲ ಇವುಗಳು ಎಲ್ಲೇ ಪುನಗ ಒಂದು ಅಣ್ಣನ ಸಿನಿಮಾ ತೋದು ಇವುಗಳು ಮಸ್ತ್ ಎಂಜಾಯ್ ಮಾಡ್ತಿರೋದು ಅರಣ್ನಾಗ್ ಸರ್ನ ಅಂಚದ ಪುನಗ ಅರ್ಣ ಒಟ್ಟಿಗೆ ಈ ಸಿನಿಮಾ ಅಭಿನಯ ಮಾಡ್ಕೊಂಡು ಅಂಚಿನ ಮಾಮಲ್ಲ ಭಾಗ್ಯ ಎಂಗಳ ಸುರಾಜ್ ಶೆಟ್ಟರ್ ಬೊಕ ಹರೀಶ್ ಶೆಟ್ಟಿಗರ ಒದಗಾಲು ಕೊಡ್ತೀರಿ ಬೊಕ ಹಾಸ್ಯಮಯ ಚಿತ್ರ ಏನಿಡಿದ ಹತ್ರ ಈ ಸಿನಿಮಾ ಖಂಡಿತವಾಗಲ್ಲ ಗೆಂದಲು ನಂಬಿಕೆ ಉಂಟು. ಬೊಕ ಒಂಜಿ ಹಿರಿಯ ನಟೆ ನೀನು ಟೀಸರ್ ಉದ್ಘಾಟನೆ ಮಂತ್ರಿ ಹತ್ರ ಮಾಮಲ್ಲ ಪುಣ್ಯದ ಕೆಲಸಲ ಬೊಕ ನಂಗೊಂಜಿ ಲಕ್ಕಿ ಪಂಡಲ ತಪ್ಪವಂದು ಈ ಸಿನಿಮಾ ಯಶಸ್ವಿ ಆವಡದು ಎಂಕಲು ಮೂರ ಪತ್ರಿಕಾ ಮಾಧ್ಯಮದ ಕಡ ಎಂಗಳಿಗೆ ಆಶೀರ್ವಾದ ಮಾಡ್ಕೊಂಡು ಕೆಲವೊಂದಿಲ್ಲ ಯಾಕಂದಾಗ ಎಂಕಲ ಸಿನಿಮಾಗೆ ಎಂದೋಡು ಎಂಕಲ ಕಲಾವಿದರು ಪುಗಡ್ತ ಪಡೆ ಹೊಡೆದಾಡ ಈಗ ಪತ್ರಿಕಾ ಮಾಧ್ಯಮದಕ್ಕೂ ದೃಶ್ಯ ಮಾಧ್ಯಮದಕ್ಕೂ ಈ ಮುಟ್ಟಗಳ ಸಪೋರ್ಟ್ ಮಾಡೋದು ಬೈದಿ ಎರಡು ದುಂಬುಗಳ ಇನಿಕ್ಲ ಸಪೋರ್ಟ್ ಮಾಡೋದು ನಂಬಿಕೆ ಎಂಗಳಿಗೊಂಡು ಎಂಗಳಿಗೆ ಆಶೀರ್ವಾದ ಮಾಡಿ ಎಂಗಳ ಸಪೋರ್ಟ್ ಎಂಗಳಿಗೆ ತಿತ್ತು ನಾಡ ಈ ಚಿತ್ರ ಎಂದೋಡು ನಿರೀಕ್ಷಣೆಗಳು ನಮಸ್ಕಾರ ಮಾತ್ರೆಗಳ ದೇವರ ಸೊಮ್ಮೆಲೆ ನವೀನ್ ಡಿ ಪಟೇಲ್ ದುಂಬು ನಮ್ಮೊಟ್ಟಿಗೆ ಉಪ್ಪುನಾಗ ನಮ್ಮ ಮೋಗದ ಭೋಜರಾಜ್ ಬಾಮಂಜೂರು ಸರ್ ಅರ ರಡ್ಡು ಪಾತ್ರದ ಶುಭಾಶಯ ನೋಡಿ ನಮಸ್ಕಾರ. ಮಾದರಿಗಳ ಶ್ರೋತೃಗಳ ಅಭಿಮಾನಿಗಳಿಗೆ ನಮಸ್ಕಾರ. ಅಂಜನಿ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಸುರುಕಾದ ಸಂದರ್ಭಗಳೇ ಇನ್ನು ಇಂಗ್ಲೀಷ್ ಪಿಕ್ಚರ್ದ ಟೀಸರ್ ಹುಡುಗಾಡ ಮಸ್ತ್ ಖುಷಿ ಬಂದಾಗ ಹರೀಶ್ ಶೆಟ್ಟಿಗಾರೆ ನಮ್ಮ ತುಳು ರಂಗದ ತುಳು ಬಣ್ಣದ ಬಗೆಯರು ನಮ್ಮ ತುಳು ಭಾಷೆ ಮಸ್ತ್ ಮುಖ್ಯ ಬರೆದಿದ್ದಾರೆ. ಅಂಚೆನೆ ಸುರಾಜ್ ಶೆಟ್ಟಿ ಇದು ಮೂಜಿನ ಚಿತ್ರ ನಾಲ್ಕು ಚಿತ್ರ ಬಿಡುಗಡೆ ಮಸ್ತ್ ಕಲಿಗೆ ನಿರೀಕ್ಷೆ ಉಂಟು. ಒಂದು ವಿಶೇಷವಾದ ಬಂದಾಗ ಈ ಇಂಗ್ಲೀಷ್ ಬರದೆ ಜೋಡು ಕೂಡ ಇದು ಕಷ್ಟ ಬರ್ಬೋಣ ಅಂಚಿನ ಸಾಹಿತ್ಯಕ ಆಧಾರ ಕೊಂಚ ನಿಗೂಢ ಹಾಸ್ಯದ ತುಣುಕದೊಟ್ಟಿಗೆ ಈ ಚಿತ್ರವನ್ನು ಹೊಡೆಯಲ್ಬೋದೇನೆ. ನಿಮಗೆ ಸರ್ವಧರ್ಮದ ಅಭಿಮಾನ ದೇವರ ನಿಖಿಲ ಪ್ರೀತಿಯ ಆಶೀರ್ವಾದ ಪತ್ರಕರ್ತರ ಮಿತ್ರರನ್ನ ಮಾಧ್ಯಮ ಮಿತ್ರರನ್ನ ಮಾತ್ರ ಆಶೀರ್ವಾದ ಪಡಿ ಈ ಚಿತ್ರವನ್ನು ಗೆದ್ದಾದ ಕಡೆ ಕೇವಲ ಎಲ್ಲ ದುಬೈಯಲ್ಲಿ ఆయన 15 ತಾರೀಕು ರಿಲೀಸ್ ಆಗುವುದು. ನಿಜ ಜ್ಞಾನ ಓಡಿದ್ದೇನೆ ಕರ್ನಾಟಕದಿಂದ ಬೈರಾವಣಿ ಬೇಜಾರಾವಣಿ ಸಾರಿ ಸ್ಫೂರ್ತಿ ಬರುವುದಿಲ್ಲ. ಜೊತೆಗೆ ಈ ಚಿತ್ರ ಅತ್ಯಂತ ಯಶಸ್ವಿಯಾಗುವುದು ನಿಮ್ಮ ಪ್ರೀತಿ ಆಶೀರ್ವಾದ. ನಮಸ್ಕಾರ. ಸೊಮ್ಮೆಲೆ ಶ್ರೀ ಭೋಜರಾಜ್ ಬಾಮಂಜೂರು ಮೇರೆಗೆ ಅಂಚೆಂದ ಮುಂದು ಉಪ್ಪುನಾಗ ಉಮೇಶ್ ಬೇಜಾರ್ ಇರ್ನ ಪಾತ್ರ ಭಾರಿ ನಿರೀಕ್ಷೆದ ಪಿಕ್ಚರ್ ಮಾತೆಲ್ಲ ಗೆರೊಂದಿರಿ ಅಪ್ಪ ಸೂರಜ್ ಶೆಟ್ಟಿನ ನೆಕ್ಸ್ಟ್ ಫಿಲ್ಮು ಏಪ ಫಿಲಿಮೈ ನಿರ್ಮಾತ ಬೀರ ಅದಕ್ಕೆ ಮಾತೆಲ್ಲ ಕೇಳುವಂತೀರಿ ಈಗ ಕಣ್ಣೀರು ಪೊಲೀಸ್ ಅದಕ್ಕೆ ಇತ್ತ ನೀವು ಟ್ರೈಲರ್ ನೆಂಚಿನ ಭಾರಿ ಬರಲದ ಪಿಕ್ಚರ್ ಇಂಥ ಮಾಸ್ಟರ್ನ ನೋಡ್ತೀರಿ ಖಂಡಿತವಾಗ ಒಂದು ಶಬ್ದ ಇಂಗ್ಲೀಷ್ ಬರುತ್ತೆ ಯಾರೇ ಹಿಂಗೆ ಮಾಸ್ಟರ್ಗ ಮಸ್ತ್ ಬಂದೋಗಿದೆ ಕಲ್ಬಾಯ ಅಂಚ ಅದಕ್ಕೆಲ್ಲ ಮಾತಿರಲ್ಲ ಸಹಕಾರ ಬೋರ್ಡು ಖಂಡಿತ ತುಳು ಪಿಕ್ಚರ್ನ ಗೆಂದಲು ಬರೋದಲ್ಲ. ಥ್ಯಾಂಕ್ ಯು. ಸೊನ್ನೆ ರಮೇಶ್ ಬೇಜಾರಿಗೆ ಅಂಚನೆ ವಿಸ್ಮಯ ವಿನಾಯಕ್ ಸರ್ ಇಲ್ಲ ಬಂತು ಇಂಗ್ಲೀಷ್ ಎಂಗ್ಲಿ ಬರ್ಬುಜಿ ಬ್ರೋ ಸೊ ಸತ್ಯವಾದ ಪರಡುತ್ತಾಂಡ ಎಕ್ಕಸಕ ಎಡ್ ಬೊಕ್ಕ ಪಿಲಿವೈಲ್ ಯಮನ ಕಡೆ ಮಸ್ತ್ ಮರಲು ಕಟ್ಟದಿರಿ ಸೊ ಮೂಜಿನ ಕಾಮಿಡಿ ಸಿನಿಮಾ ಆಯ್ತು ನಡುಟು ಒಂದು ಎಡ್ಡೆ ಸಿನಿಮಾ ಬಂದಿದ್ದು ನಮ್ಮೇಲೆ ಪೊಲೀಸ್ಲ ಸೊ ಗಮ್ಮತ್ ಮಲ್ದಿನ ಸಿನಿಮಾ ಆ್ಯಂಡ್ ನೇಟ್ ಎಸ್ಪೆಷಲಿ ಅದು ಇನ್ನೊಂದು ಪಿರುಂಜಿ ಪಿಲಿವೈಲ್ ಯಮನಕ ಅನ್ನ ಪನೋಲಿ ಖಂಡಿತವರಲ್ಲ ಸೊ ಅದು ಶೋ ಕೊಟ್ಟು ಬೈದು ನಾನು ಎಡ್ಡೆ ನಿರ್ದೇಶಕ್ಕೆ ಒಂದು ಎಡ್ಡೆ ಪ್ರೊಡ್ಯೂಸರ್ ದಿಕ್ಕಿನ ಒಂದು ಎಡ್ಡೆ ಫಿಲ್ಮ್ ಖಂಡಿತವಲ್ಲ ಬರ್ಬೋದು. ಸೊ ಈಗ 100% ಕೊರಲಿ ಸೊ ಮಸ್ತ್ ವ್ಯಾಸ ಉಂಡೆ ನೆಟ್ಟು 3 ಇಯರ್ ಮಸ್ತ್ ಮಾರ್ಲು ಕಟ್ಟದೇರಿ. ಸೊ ಈಗ ಮಾತ್ರ ಮಾರ್ಲು ಕಟ್ಟ ನೆಟ್ಟು ನಂಬರ್ 1 ನಾವು ಸೂರಜ್ ಶೆಟ್ಟಿ ಸೊ ಎಡ್ಡೆ ಸಿನಿಮಾ ಮೈದಾರೆ ಮಾತೆಲ್ಲ ಸಪೋರ್ಟ್ ಮಾಡಲಿ ಆ್ಯಂಡ್ ಟೋಟಲ್ ಇಂಗ್ಲಿಷ್ ಸಿನಿಮಾಗೆ ಇಂಪ್ಲೇ ಆಲ್ ದ ಬೆಸ್ಟ್ ಮಾಡೋದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್. ಸೋಲ್ಮೇಲೆ ಅದಕ್ಕೂ ನಮ್ಮ
ಮೋಕೆದ ನಾಯಕ ನಟೆ ಆರ ಮತ್ತಿನಂಚಿನ ಪಿಕ್ಚರ್ದ ಸಾರಿ ಎತ್ತು ಉದ್ದ ಉಂಡ ಆತೆ ನಿಷ್ಕಲ್ಮಶವಾಗಿನ ವ್ಯಕ್ತಿ ನಮ್ಮ ಮೋಕೆದ ಪೃಥ್ವಿ ಅಂಬರ್ ಆರ್ನ ಶುಭಾಶಯ ನಮ್ಮ ಎದುರು ದೀಪ. ಥ್ಯಾಂಕ್ ಯು ವೆರಿ ಮಚ್. ಬೈದಿನಂಚಿನ ಮಾತ ಮಾಧ್ಯಮ ಮಿತ್ರರಂದರಿಗೆ ಮಾತ ಬಿನ್ನೆರಿಗೆ ನಮಸ್ಕಾರ. ಸೂರಜನ ಫಿಲ್ಮ್ ಪಾಂಡದ ಅದನ್ನ ಒಂದು ಎಕ್ಸೈಟ್ಮೆಂಟ್ ಇತ್ತು ಅರ್ನ ಫಿಲ್ಮ್ ಮತ್ತು ಅದು ಕ್ಯಾಮ್ರಾದ ತಪ್ಪಿನ ಓಪನಾಗ ಒಂದು ಎನರ್ಜಿ ವೇತನೆ ಉಳ್ಕೊಂಡು ಒಂದು ಎನರ್ಜಿ ಒತ್ತು ಬರ್ಕೊಂಡು ಗೊತ್ತಿಚ್ಚಿ ಎಕ್ಕಸಂಗ ಫಿಲ್ಮ್ ಆಗ್ಬೇಕ ಅಂಚಿನ ಫಿಲ್ಮ್ ಬೈದಿಜಿ ಬಂದಿನ ಕೊರಗು ಮಾತ ಫಿಲ್ಮದ ಆಡಿಯನ್ಸ್ ಆಗಲಿಗೊಂಡು ಆ ಫಿಲ್ಮದ ಒಂಜಿ ಕೊರಗನ ಈ ಒಂಜಿ ಫಿಲ್ಮ್ ಖಂಡಿತವಾದ ನೀಕಿ ಸಾವನ್ನ ಪಂಡ ತಪ್ಪ ಒಂದು ಆತು ಪೊರ್ಲೋಡು ಬೈದಂಡು ಆತು ಪೊರ್ಲೋಡು ಬರ್ರೆ ರೀಸನ್ಲ ಹರೀಶ್ ಶೇರಿಗ ಸರ್ ನಿಜವಲ್ಲ ತುಳುತ ಮಿತ್ತು ಅಭಿಮಾನ ದೀತು ಈತ್ ಮಲ ಬಜೆಟ್ ಬಾರ್ದು ಕ್ವಾಲಿಟಿಗೆ ಒಲ್ಪಲ ರಾಜಿ ಯಾವಂದ ಈ ಒಂಜಿ ಫಿಲ್ಮ್ ಮಾಡ್ತಾರೆ ಬೊಕ ನಮ್ಮ ತುಳು ಫಿಲ್ಮ್ ಇಂಡಸ್ಟ್ರಿ ಮಾತ ದಿಗ್ಗಜರೊಟ್ಟಿಗೂ ಆಕ್ಟ್ ಮಾಡ್ಕೊಂಡು ಅವಕಾಶ ಸಿಕ್ಕುನ ಎನ್ನ ಭಾಗ್ಯ ಐತೊಟ್ಟಿಗೂ ಕನ್ನಡ ಚಿತ್ರರಂಗದ ಕುಡುರಿ ಮಲ್ಲ ದಿಗ್ಗಜ ಅನಂತನಾಗ್ ಸರ್ ನೊಟ್ಟಿಗೆಲ್ಲ ಆಕ್ಟ್ ಮಾಡ್ಕೊಂಡು ಒಂಜಿ ಅವಕಾಶ ಸಿಕ್ಕದ. ಸೊ ಇಂಗ್ಲಿಷ್ ಫಿಲ್ಮ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಟೀಮ್ಗೆ ಆಲ್ ದ ಬೆಸ್ಟ್. ಬೊಕ ಬೈದಿನಂಚಿನ ಮಾತ ಬಿನ್ನೆ ಬೊಕ ತುಳುವ ಕಲಾಭಿಮಾನಿ ಐದು ಈ ಚಿತ್ರ ಗೆಂದಾಲೆ ತುಳು ಚಿತ್ರರಂಗ ಇಂಗ್ಲಿಷ್ ಫಿಲ್ಮ್ ಸಪೋರ್ಟ್ ಮಾಡ್ಲಿಕ್ಕೆ ಪೃಥ್ವಿ ಅಂಬರ್ ಬಾರಿ ಕೋಕಿಡ್ ಬಾತಿರಿಯರ ಐತ ಬಕೆಟ್ ಪನ್ನೊಡುಂದಾಂಡ ಅರ್ನ ಕನ್ನಡ ಚಿತ್ರ ತಿಯಾ ಪಂಪಿನವಳ ಇದ ಥಿಯೇಟರ್ ದಾಲಿ ಮಿನ್ಕೊಂದು ಐತೊಟ್ಟಿಗೂ ಕನ್ನಡದ ಟಾಪ್ ಮೋಸ್ಟ್ ಸೀರಿಯಲ್ ಹೈಯೆಸ್ಟ್ ರ್ಯಾಂಕಿಂಗ್ ಇತ್ತಿನಂಚಿನ ರೇಟಿಂಗ್ ಇತ್ತಿನಂಚಿನ ಸೀರಿಯಲ್ ಜೊತೆಯಲ್ಲಿ ಐಟಲ ಅದ್ರ ವಿಭಿನ್ನವಾಗಿನ ಪಾತ್ರ ಓಲ್ ತೂಂಡಲ ಆಗುತ್ತೇವೆ ಓಲ್ ಕಮ್ಮಿಗೆ ಪಟಾಕ ಬುಡಿಗೆ ಮಾಡ್ತೀವಿ ಅಂಚೆ ಮಾತಾಡ ಪುರಚಿನ ನಮ್ಮ ಪೃಥ್ವಿ ಅಂಬರ್ ಥ್ಯಾಂಕ್ ಯು ಸೋ ಮಚ್. ಅದೊಂದು ನಾಯಕ ನಟಿ ಈರ್ತು ಜನ ಅಂಜಲ್ ಪಾತಿರ್ಬೇಕ ಒರ್ತಿ ಪೊಂಡು ವೇದಿಕೆ ಉಳ್ಳಲ ಪಿಂಗರದ ಪುರ್ಪಾದ ಮಿನ್ಕೊಂಡುಲ್ಲ ನಮ್ಮ ಮೂಕಿನ ನವ್ಯ ಪೂಜಾರಿ ಇರ್ನ ಪಾತಾರೆ. ಮಾತರಿಗಳ ನಮಸ್ಕಾರ. ಸುರುಕನ ಹರೀಶ್ ಶೆಟ್ಟಿ ಶರ್ಮಿನ ಸೂರಜ್ ಶೆಟ್ಟಿ ಸರ್ ಮಸ್ತ್ ಥ್ಯಾಂಕ್ಸ್ ಮತ್ತು ದಾರ್ವಾಡ ಇದೊಂದು ಎಡ್ಡೆ ಅಪರ್ಚುನಿಟಿ ಕೊಡ್ತಾರೆ ಈ ಮೂವಿನ ಕ್ಯಾಕ್ ಮಾಡ್ತಾರೆ. ಸೊ ಐ ಫೀಲ್ ಪ್ರೌಡ್ ಬಿಕಾಸ್ ದಟ್ ಲೆಜೆಂಡ್ ಆಯ್ನ ಅನಂತನಾಗ್ ಸರ್ ಅವರಿದ್ದಾರೆ. ಸೊ ಐ ಫೀಲ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. 20th ಮಾರ್ಚ್ಗೆ ರಿಲೀಸ್ ಆಗೋದು ಮಾತೆಲ್ಲ ತೋಲೆ ಈಗ ಆಶೀರ್ವಾದ ಸಪೋರ್ಟ್ ಇಲ್ಲ ಮತ್ತೆ ಎಪ್ಪತ್ತು ಒಪ್ಪಡಕ್ಕೆ ಏನಂದ್ರೆ ಅದ್ರ ಪಾತ್ರ ಮುಗಿತು. ಸೋಲ್ಮೇಲೆ ನಮ್ಮ ಆ ಕೇರಿಗೆ ಬರ್ಕೊಂಡು ನೀವು ಪೊರ್ಲುದ ವನಸ್ ದಾದ ಪಟ್ಟ ಸ್ವೀಟ್ ಅವು ಇಜ್ಜಿಂದಾಂಡ ವನಸ್ ಇನ್ಕಂಪ್ಲೀಟ್ ಒಂದು ಬಂಪೇರೆ ನಮ್ಮ ಸೂರಜನ ಬಗ್ಗೆ ಖಂಡಿತವಾಗ್ಲೇ ಖಂಡಿತವಾದ ಇದು ಕಾರ್ಯಕ್ರಮ ಕಮ್ಮಿ ಆಗ್ತದೆ ಪಣಗ ಅರೆ ತೂಂಡ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಅಂತ ಹೇಳ್ದ ಪನ್ಪೂಜೆ ಅರೆ ತೂಂಡ ಪಾತ್ರ ಬೇರೆ ಹೇಳ್ದ ಪನ್ಪೂಜೆ ಅರೆ ತೂಂಡ ಆ ಇಲ್ಲಿಯ ಕೂಡು ಇತ್ತು ಮಲ್ಲ ಕಲಾವಿದ ಒಂದೊಂದು ಬಂಡರ ಅವು ಬಹುಶಃ ಏನ ನಂಬುದೇ ಅಂಡ ನಂಬುನಿ ಏಪ ಅದು ಪಣಗ ಆ ಕೊನ್ನಂಚಿನ ಆ 4 ಚಿತ್ರ ಸೂಪರ್ ಹಿಟ್ ಆದಾಗ ಅಂಚಿನೇನೆ ನಂಬಿಕೆ ಓರ್ಪಂಚಿನ ಒನ್ ಆಫ್ ದ ಸ್ಟಾರ್ ಡೈರೆಕ್ಟರ್ಸ್ ನಮ್ಮೊಟ್ಟಿಗೆ ಉಳ್ಳೇನೆ ಅದು ಮಾತ್ರ ತಂದೆ ಸುರುಕಾಲ ನಮ್ಮ ಅಡ ಪಾತ್ರಗಳನ್ನು ಪಟ್ಟಿಗೆ ಜನ ಕೇರಿದು ಪಾತ್ರ ಅಂತ ಬಂದ್ರೆ 4 ಬ್ಲಾಕ್ ಬಾಸ್ಟರ್ ಚಿತ್ರ ಕೊಡ್ತಾರೆ. 4ನೇ ಚಿತ್ರ ಇಂತ ಬಿಡುಗಡೆ ಆಯ್ತು ಉಂಟಾಯ್ತು ಒಟ್ಟಿಗೂ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಬಂಪಿನ ಪ್ರಶಸ್ತಿಯಿಂದ ಗೆದ್ದಿನಾರ ಸರಳ ಸಚ್ಚನಿಕೆ ವ್ಯಕ್ತಿ ನಾವು ಹೋಗಿದ ಕೆ ಸೂರಜ್ ಶೆಟ್ರೆ ಇವ್ರನ್ನ ಪಾತ್ರ ಹೋಯ್ತು. ಪೂರರೆಗ್ಲ ಉಡತಜ್ಜೆ ಸ್ವಾಮಿ ಮಿಗದಕ್ಲ ಪ್ರೆಸಿಡೆಂಟ್ ನಾಳೆ ಸಿನಿಮಾ ಇಂಗ್ಲಿಷ್ ಬರ್ತುಜಿ ಪಂಡದು ಇಂಗ್ಲ ಸರಿ ಇಂಗ್ಲಿಷ್ ಬರ್ತುಜಿ ಅಂಚದ ಪೂರ ಇಡೀ ಊರ್ದಕ್ಲೆ ಗೊತ್ತಾದ ಪಂಡದು ಈ ಸಿನಿಮಾ ಮಾಡ್ತೀನಿ. ಅಂಚದ ಈ ಸಿನಿಮಾ ಸಬ್ಜೆಕ್ಟ್ ಮಾಡ್ರೆ ನಿಮ್ಮೆಲ್ಲ ಬಜೆಟ್ ಪಿಕ್ಚರ್ ಆಗಿರ್ತೇನೆ ಅಂಚ ಇದಕ್ಕೆ ಇಂಗ್ಲೀಷ್ ಗೊತ್ತಿದ್ರೆ ನಾನು ಪ್ರೊಡ್ಯೂಸರ್ ಅವಳು ಪುನಃ ನಾನು ಹರೀಶನ ನೆತ್ತಿದ್ದೀನಿ ಕಾಲಿ ಪುನಃ ಇಂಗ್ಲೀಷ್ ಗೊತ್ತಿದ್ರೆ ಯಾವುದು ಅಂಚಿನ ಬಂಡಲೆಲ್ಲ ಪಾಡೋದು ಬಂದದ್ದು ಅಂಚದ ಹರೀಶನ ನಾಲ್ನೇ ಪಿಕ್ಚರ್ ಅಂಚನೆ ನಾನು ಫಸ್ಟ್ ಬೈದ್ರಲ್ಲ ಕಿಶೋರಣ್ಣ ನಡೆದು ಎಲ್ಲ ಬ್ಯಾಂಗ್ಳೂರ್ ಇದ್ದೆ ನನಗೆ ಈಗ ಫಸ್ಟ್ ಒಂದು ಚಾನ್ಸ್ ಕೊಡ್ತೀನಿ ಕಿಶೋರಣ್ಣ ಅದಕ್ಕೆ ಸೆಕೆಂಡ್ ಪಿಕ್ಚರ್ ತಿರುಗಲೆ ಮೂಲಕ ರೋಹನ್ ಸಂದೇಶ್ ಹರೀಶ್ ಮಿಗಿಲಿ ಮುಂಚಿನ ಸಿನಿಮಾ ಅಮೀರ್ ಪೊಲೀಸ ನಮ್ಮ ರಾಜೇಶ್ವರನ ಪ್ರೊಡ್ಯೂಸ್ ಮಾಡ್ತೀನಿ. ನಾನೇ ಪಿಕ್ಚರ್ ಹರೀಶನ ಪ್ರೊಡ್ಯೂಸ್ ಮಾಡ್ತೀನಿ. ಸೊ ನೆಟ್ಟು ಒಂದು ಸಬ್ಜೆಕ್ಟ್ ಬಂದಾಗ ನೆಟ್ಟು ಆರ್ಟಿಸ್ಟ್ನಾಗ ಮಸ್ತ್ ಇಪ್ಪಡೆ ಏರಿಗೂ ಆ ರೋಲ್ ಕೊರಡು ಬರ್ಬೋದು ನವೀನನ್ನೇ ಭೋಜನೆ ಪೃಥ್ವಿ ಎಂಬ ನವ್ಯ ಪೂಜಾರಿ ಅಭಿನಂದನೆ ಪೂರ ಎಡ್ಡೆ ರೋಲ್ ಮೇಲೆ ಅಟ್ಯಾಕ್ ಮಾಡಿದೆ ನೆಟ್ಟು ಈ ಸಿನಿಮಾ ಎಟ್ಟು ಗಮ್ಮತ್ತು ಪಿಕ್ಚರ್ 2 ಗಂಟೆ ತೂನಾಗ ನಿಮಗೆ ಮಸ್ತ್ ಗಮ್ಮತ್ತು ಆಗ ಪಿಕ್ಚರ್ ಅಂಚಿನ ಎಡ್ಡೆ ವಿಷಯ ಈ ವಿಷಯನ 8 ಜನ ಪಂಡ ಮಾತ್ರ ಜನರಿಗೆ ರೀಚ್ ಆಗಬೇಕು. ಅಂಚಿನ ಕ್ಯಾರೆಕ್ಟರ್ ಏನು ಥಿಂಕ್ ಮಾಡಿದಾಗ ಬೈದು ಅನಂತನಾಗ್ ಸರ್ ಆ ರೋಲ್ಗೆ ಆರೇ ಸೂತೆ ಬಂದಿತ್ತು ನಂಗೆ ಆರೇ ಕರೆಕ್ಟಾಗಿ ನಂಗೆ ನಂಗೆ ಕ್ಯಾರೆಕ್ಟರ್ ಪೂರ ಜನಗಳಿಗೆ ಇಷ್ಟ ಆಗಿನ ಸಿನಿಮಾ ಅನಂತನಾಗ್ ಸರ್ ಮನೆಗೆ ನಾನು ಟಿವಿ ತೋದೆ ತೋತೀನಿ ಅದಕ್ಕೆ ಆ್ಯಕ್ಟಿಂಗ್ ಬಂದಾಗ ಆ್ಯಕ್ಷನ್ ಮಾತ್ರ ಬಂದ ಕಟ್ಟಿನ ಪಂಡ್ರೆ ತಂತೀನಿ ಆರೇ ಕಟ್ ಮಾಡ್ಬೇಕು ದಪ್ಪ ನೀನು ಕಟ್ಟು ಹೋಲ್ ಬಂದ್ಬಿಟ್ಟೆ ಗೊತ್ತಾಗ್ತಿತ್ತು ಅಂದರೆ ಅವು ಸರಿ ಬಂದರೆ ತಪ್ಪ ನಿಂಗೆ ಗೊತ್ತಿತ್ತು ಇವಾಗ ಆ್ಯಕ್ಟ್ ಮಾಡ್ಬಿಟ್ಟು ಲೆಟರ್ ತೋಚೋದಿತ್ತು ಆರೇ ತಂದಿತ್ತು
ಇಂಚಂದು ಇಂಚ ನಮ್ಮ ಪಂಪನಾಂತ ನಂಜಿ ಅಂಚನೆ ಆರು ಈ ಪೊರ್ತೆ ಬತ್ತೆ ನಮಗೆ ಸಪೋರ್ಟ್ ಮಾಡ್ತಾರೆ ಮಸ್ತ್ ಖುಷಿತ ವಿಷಯ ಬೊಕ್ಕ ತುಳು ಇಂಡಸ್ಟ್ರಿಗಾರ ಬತ್ತಲ ನಮಗೆ ಪೂರೈಗೆ ಮಸ್ತ್ ಒಂಜಿ ಪೆರ್ಮೆದ ವಿಷಯ ಬಂದು ಅಂಚನೆ ಈ ಸಿನಿಮಾ ಪೂರೈಲ ತೂಲೆ 20 ತಾರೀಕಿಗೆ ರಿಲೀಸ್ ಆಗೋದು ಪೂರ ಟಿಕೆಟ್ ಆಡಲಿ ಅಂಚನೆ ಈ ಸಿನಿಮಾನ ಪೂರೈಲ ತೂಲೆ ಗೆಂದಲೆ ಹರೀಶನ ವರ್ಷದ 4 ಪಿಕ್ಚರ್ ಮನ್ಪುಲೆಗೆ ನಾವು ಅಂಚನೆ ನಾ ತಿರುಗಿ ದುಬೈ ಹೋಗ್ಲಿಕ್ಕೆ ಯಾರು ಬರಲಿ ನಮ್ಮ ತುರುಡು ಮತ್ತೊಂದೇ ಒಪ್ಪಡು ನಿರಂತರವಾದ ಮನ್ಪಡು ನಮ್ಮ ಆಸೆ ಅಂಚನೆ ಮತ್ತೊಂದೇ ಒಪ್ಪಡು ನಿಖಿಲ ಸಪೋರ್ಟ್ ಇಚ್ಛೆನೆ ಒಪ್ಪಡು ಥ್ಯಾಂಕ್ ಯು ಸೊಲ್ಮೆಗಳ ಕೆ ಸೂರಜ್ ಶೆಟ್ರಿಗೆ ಆಕಿಯರಿಗೆ ಅದು ಬತ್ತಿನ ಮಾತಾಡ ಮೋಕೆಡ್ ಸುರುಗಾದರೆ ಇದ್ಕೊಂಡಿರ ಇತ್ತೆ ಕುಡೋರೆ ನಾನು ಪಾತ್ರೆಗೆ ಹತ್ರ ಕೊರಲ್ಲ ಐದು ನಮ್ಮ ಪೊರ್ಲುದ ಇಂಗ್ಲಿಷ್ ಏಂಗ್ಲಿಗೆ ಬರ್ಪೂಜಿಕೋ ಚಿತ್ರ 13ನೇ ತಾರೀಕು ಮಾರ್ಚ್ಗೆ ಪ್ರೀಮಿಯರ್ ಶೋ ದುಬೈ ನಡೆದುಕೊಂಡು ಅಲ್ ಗುರೈರ್ ಸೆಂಟರ್ ರೀಲ್ ಸಿನಿಮಾಸ್ ಆಜು ಗಂಟೆಗೆ ಬೈಯಲ್ಲಿ ಸರಿಯಾದ 20ನೇ ತಾರೀಕು ನಮ್ಮ ಕೈತೊಂದ ಥಿಯೇಟರ್ ಹುಡುಗರ ಪ್ರಚನ ಈ ಪೇರ್ಮೆದ ಚಿತ್ರ ಇಂಗ್ಲಿಷ್ ಏಂಗ್ಲಿಗೆ ಬರ್ಪೂಜಿಬ್ರು ಐದು ಒಟ್ಟುಕು ದುಬೈ ಕತಾರ್ ಒಮಾನ್ ಬೆಹರಿನ್ ಈ ರಾಷ್ಟ್ರಗಳ ಅವು ಮಿಂಕೆರಗೊಂಡು ಐದು ಒಟ್ಟುಕು 27ನೇ ತಾರೀಕು ಮಾರ್ಚ್ ತಾನಿ ಬ್ಯಾಂಗ್ಳೂರು 5ನೇ ಏಪ್ರಿಲ್ ತಾನಿ ಮುಂಬೈ ఒక ಪುಣೆ ನಡಪರಪಣ ಚಿತ್ರಗಳಿಗೆ ಮಾತ್ರ ಪ್ರೋತ್ಸಾಹ ಉಪ್ಪಡು ಬರೋದು ನಮ್ಮ ಹರೀಶ್ ಶೇರಿಗಾರ ಈ ಪೊನ್ನದ ಚಿತ್ರದ ನಿರ್ಮಾಪಕರಾದ 4ನೇ ಚಿತ್ರ ನಮ್ಮೆಲ್ಲರೂ ಈ ಒಂದು ಅನ್ನ ಸುರುತ್ತ ಚಿತ್ರ ಮಾರ್ಚ್ 22 ಆಗುಪ್ಪಡು ವೈಭವ ಬತ್ತಿನಚ್ಚಿನ ಅವು ಮೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬಂಪಿನಚ್ಚಿನ ಚಿತ್ರ ಆಗುಪ್ಪಡು ವೈಭವಕ ಬತ್ತಿನಚ್ಚಿನ ಚಿತ್ರ ಯಾನ ಬಂಪಿನಚ್ಚಿನ ಚಿತ್ರ ಆಗುಪ್ಪಡು ಇತ್ತೆ ಆ ಯಾನ ಪಾತ್ರಪರ ಮನ್ಪರ ಮಾತ ತಯಾರಲ್ಲ ಇಂಗ್ಲಿಷ್ ಚಿತ್ರದ ಅನ್ನ ಉಡದ ಪಾತ್ರ ನಿಕ್ಲಿದ್ರು ಹೋಗಿದ್ದಾರೆ ಹರೀಶ್ ಕುಡಲ ಮಾಧ್ಯಮದವರಿಗೂ ನಮಸ್ಕಾರ. ಈತ ನಮ್ಮ ಆರ್ಟಿಸ್ಟ್ ಒಬ್ಬರು ಎನ್ನೊಟ್ಟಿಗುಳ್ಳೆ ಫಸ್ಟ್ ಆಫ್ ಆಲ್ ನಿಕ್ಲೆ ಪೂರ ಉಡಲ್ ತುಂಬಿದ ಧನ್ಯವಾದಗಳು. ಸಿನಿಮಾ ಟೈಮ್ ಕಂಪ್ಲೀಟ್ ಮಾಡ್ಕೊರಿಯರೆ ಟೈಮ್ ಶೂಟಿಂಗ್ ಬರ್ತಾರೆ ಸಿನಿಮಾ ಪಂದಿನ ಟೈಮ್ ನಿಕ್ಲೆ ಫಿನಿಶ್ ವಿದಿನ್ 1 ಇಯರ್ ರಿಲೀಸ್ ಅಂತ ಪನ್ನೆ ಡೇಟ್ ಐಕೆ ಪೂರ ನಿಖಲ್ನ ಆಕ್ಟ್ರೆಸ್ ಬೊಕ್ಕ ಟೆಕ್ನಿಷಿಯನ್ ಸಹಾಯದಿಂದ ಸಾಧನೆ ದಯಪಂಡ ಒರೆಗೆ ಟ್ರ್ಯಾಕ್ ಮಾಡ್ಕೊಂಡು ನಾವು ಏನು ಸಮ ಟ್ರ್ಯಾಕ್ ಮಾಡ್ಕೊಂಡು ಡೈರೆಕ್ಟರ್ ಪ್ರೊಡ್ಯೂಸರ್ ಏನು ಕಾಸ್ ಮಾಡಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಮಸ್ತ್ ಇದೆ ದಯಪಂಡ ಎಲ್ಲ ಸ್ವಂತ ಎಕ್ಸ್ಪೀರಿಯನ್ಸ್ ಉಂಟು ಮೂಜಿ ಸಿನಿಮಾ ಬಂದೆ ಕನ್ನಡ ಅಂಚದ ಸ್ವಂತ ಎಕ್ಸ್ಪೀರಿಯನ್ಸ್ ಬಂದ್ಬಿಡಿ ಅಂಚದ ನಮ್ಮ ತುಳುತ ಟೀಮು ರಿಯಲಿ ಐ ಆಮ್ ಹ್ಯಾಟ್ಸ್ ಅಪ್ ಟು ಎಂಟೈರ್ ಇಂಗ್ಲಿಷ್ ತುಳು ಮೂವಿದ ಟೀಮು ರಿಯಲಿ ಮಸ್ತ್ ಸಪೋರ್ಟ್ ಮಾಡ್ತಿರಾಗಲು ಇತ್ತೆ ಪ್ರಮೋಷನ್ ಇಲ್ಲ ಯಾನ್ ಪನಂದೇನೆ ಅಕುಲ್ ಬರ್ತದೆ ಇದೆ ನಿಗುಲ್ ಮೂಲ ತೋದಿಲ್ಲ ಪೂರ ಆಕ್ಟರ್ಸ್ ನಕು ಬೈದಿದೆ 60 ಕೋಡರು ಅರೆ ಹುಷಾರಿ ಚಚ್ಚಾದರೆ ಬರ ಅಂಚದ ನನ್ನ ಬರ್ಪಿನ ವಾ ಪಿಕ್ಚರ್ ಅವರು ನಿಗುಲ್ ಬರ್ತದೆ ನಿಗುಲ್ ಏಪ ಬರ್ತದೆ ಪ್ರಮೋಷನ್ ಮಂತರ ಅವೊಂಜಿ ಐಟ್ ಒಂಜಿ 100 ಪಾಲ್ ಎಂಗ್ಲಿಗೆ ಐಟ್ ಬೆನಿಫಿಟ್ ನಿಕ್ಕುಂಡು ದಯಪಂಡ ಆಕ್ಟರ್ಸ್ ನಕು ಬರದೆ ಪ್ರಮೋಷನ್ ಆಪುಚಿ ಸಿನಿಮಾದ ಈ ರೇತ ಮಾಡ್ತಾರೆ ಬಟ್ ಆಕ್ಟರ್ಸ್ ನಕು ಬರ್ತಾರೆ 2 ಪಾತ್ರ ಪಂಡಿರೆ ಯಾನ್ ಮಂದೆ ಸಿನಿಮಾ ಉಂಟು ಧೈರ್ಯ ಪಂಡ ಎಡ್ಡೆ ಸಿನಿಮಾ ಬಂದೆ ಆಕ್ಟಿಂಗ್ ಬಂದೆ ಪಂಡ ಅವು ಈಗ ಪ್ರೊಡ್ಯೂಸರ್ ಈಗ ಬೆರಿದೆ ಒಂಜಿ ಪಂಡ ಓಕೆ ಯು ಗೋ ಸೊ ಅಂಚಾದ ಐ ಆಮ್ ವೆರಿ ಹ್ಯಾಪಿ ನನ್ನ ಪ್ರಮೋಷನ್ ಬಲ್ಲಿ ಅಂಚನೆ ಭೋಜರಾಜ್ ಹೋಮಂಜ 30th ಬರ್ರಾಯಿಗೆ ಕನ್ನಡ ಸಿನಿಮಾದ ಕಮಿಟ್ಮೆಂಟ್ ಇತ್ತು ನವೀನ್ ಬಾಬಾ ಅರಣ್ ಬೋಳರ್ ನಮ್ಮ ಪ್ರೀಮಿಯರ್ ಶೋ ಬರೋದು ಪ್ರೀಮಿಯರ್ ಶೋ ಅನೌನ್ಸ್ ಮಾಡಿದ ಮೂಜೆ ದಿನ ಟಿಕೆಟ್ ಸೋಲ್ಡ್ ಔಟ್ ಆಗ್ತದೆ ದುಬೈಗೆ ಪಂಡ ನನ್ನ ಫ್ರೆಂಡ್ಸ್ ಹತ್ರ ಪೂರ ಕೊಟ್ಟು ಅಂಚೆ ಇತ್ತೆ ಕೇಂದ್ರದಲ್ಲಿ ಟಿಕೆಟ್ ಇತ್ತು ಅವ್ರು ಸೊ ದುಬೈ ಮಸ್ತ್ ಎಕ್ಸೈಟೆಡ್ ಉಳ್ಳೆ ಈ ಪಿಕ್ಚರ್ ಇತ್ತು ದಯಪಂಡ ಯಾನು ಆಲ್ಮೋಸ್ಟ್ ಕಲ್ಪಿಟ್ಟೆ 30 ವರ್ಷದ ಜರ್ನಿ ಸೊ ಈ ಪೂರ ಸಂಘ ಸಂಸ್ಥೆಗೆ ನಾನು ವರ್ಕ್ ಮಾಡ್ತೀನಿ ತುಳುದ ವಿಷಯ ಸೊ ಜನಗಳು ಕನ್ನಡ ಮಂದಿತ್ತು ಬಟ್ ತುಳು ಬಗ್ಗೆ ಮಸ್ತ್ ಆಸೆ ಅಂಚೆ ನಿಖಲ ಪೂರ ಸಾಹೇಬು ಸುರೇಶ್ ಶೆಟ್ಟಿನ ಬ್ರೈನ್ಗೆ ದೂರ ಇಂಚೆತ್ತ ಭಯಂಕರ ದೂರಲ್ಲ ಅದು ಸೊ ನನ್ನತ್ತು ಸೂರೇಶ್ ಶೆಟ್ಟಿ ಪಿಕ್ಚರ್ ಮಲ್ಪಟ್ಟು ನನ್ನತ್ತು ನಮ್ಮ ಈ ತಂಡ ಒಂಜಿ ಫ್ಯಾಮಿಲಿ ದಂಚೆ ದುಂಬು ಬೋರ್ಡ್ ಪಟ್ಟದು ನಿಕ್ಲೆ ವೈದ್ಯದಕ್ಕೆ ಮಾಧ್ಯಮದಕ್ಕೆ ಮತ್ತೊಂದಕ್ಕೆ ಈ ಮೂವಿದ ಟ್ರೈಲರ್ ನಿಕ್ಲ ಗ್ರೂಪ್ ಫೇಸ್ಬುಕ್ ಶೇರ್ ಮಾಡ್ಲಿ ಆಯ್ನ ನಿಕ್ಲ ವ್ಯೂವರ್ಸ್ ಬರೋದು ಥ್ಯಾಂಕ್ ಯು ಸೋ ಮಚ್ ಸಾಹಿಲ್ ರಾಯ್ ಒನ್ಸ್ ಅಗೇನ್ ಹೌಸಿಂಗ್